ಹರೇ ಕೃಷ್ಣ. ಎಲ್ಲರಿಗೂ ಕೇಳ್ತಾ ಉಂಟಲ್ಲ? ಹರೇ ಕೃಷ್ಣ. ಕೇಳ್ತದೆ ಪ್ರಭು, ಕೇಳ್ತದೆ. ಓಕೆ, ನಾವು ಇದರಲ್ಲಿ ನೋಡಿದ್ವಿ ಭಾವಾರ್ಥದಲ್ಲಿ. ಅಂದ್ರೆ ನಾವು ಭಾಗವತವನ್ನು ಏನು ನಮ್ಮ ಏನು ಹೊಟ್ಟೆಪಾಡಿಗೋಸ್ಕರ ನಾವೇನು ಮಾಡಬಾರ್ದಂತ ಇಲ್ಲಿ ಹೇಳ್ತಾರೆ. ಹಾಗೇನೆ ಇದನ್ನು ಯಾರು ಇಲ್ಲಿ ಹೇಳ್ತಾರೆ ಅಂದ್ರೆ ಯಾರು ಈ ಭಾಗವತ ಪಠಣವನ್ನು ಏನು ಕಸುಬಾಗಿ ಇದನ್ನು ಸರಿಯಾದ ಮಾರ್ಗದಿಂದ ನಿರ್ವಹಿಸಿದಲ್ಲಿ ಕೇವಲ ಪಾಠಕನು ಮಾತ್ರ ಪೂರ್ಣ ತೃಪ್ತಿಯನ್ನು ಪಡೆಯುವುದಲ್ಲದೆ ಭಗವಂತನು ಕೂಡ ಈ ವಾಚಕನಿಂದ ಹಾಗೂ ಸೂತ್ರಗಳಿಂದ ಪೂರ್ಣ ತೃಪ್ತನಾಗುವವನು. ಮತ್ತು ಹೀಗೆ ಕೇವಲ ಶ್ರವಣ ಪ್ರಕ್ರಿಯೆಯಿಂದ ಉಭಯರು ಭೌತಿಕ ಬಂಧನದಿಂದ ಮುಕ್ತರಾಗುವವರು ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಯಾರು ಭಾಗವತ ಶ್ರವಣವನ್ನು ಹೇಗೆ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೇಕಂದ್ರೆ ಪೂರ್ಣ ಶ್ರದ್ಧೆಯಿಂದ ಮಾಡ್ಬೇಕಂತೆ. ಇದರಿಂದ ಏನು ಪ್ರಯೋಜನ ಆಗುತ್ತೆ? ಕೇಳುವವರಿಗೂ ಪ್ರಯೋಜನ ಆಗುತ್ತೆ, ಹಾಗೆ ಅದನ್ನು ಹೇಳ್ತಾರೆ ಅವರಿಗೆ ಸಹ ಏನು ಪ್ರಯೋಜನ ಆಗ್ಬೇಕು. ಹಾಗೇನೆ ಆ ಹೇಳುವವರು ಸಹ ಹಾಗೇನೆ ಇರ್ಬೇಕಂತ ಹೇಳ್ತಾರೆ. ಯಾವುದೇ ಹಣಕ್ಕೋಸ್ಕರ ಏನು ಅವರ ಹೊಟ್ಟೆಪಾಡಿ ಕುಟುಂಬಕ್ಕೋಸ್ಕರ ಏನು ಈ ಭಾಗವತ ಕಥೆಯನ್ನು ಮಾಡಬಾರ್ದಂತ ಹೇಳ್ತಾರೆ. ಹಾಗೇನೆ ಯಾರು ಭಗವಂತನಿಗೆ ಶರಣಾಗಿರ್ತಾರೆ ಅವರ ಎಲ್ಲವನ್ನು ಏನು ಭಗವಂತನೇ ನೋಡಿಕೊಳ್ತಾನೆ. ನೀವು ನೋಡಿರ್ಬಹುದು ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯ 22ನೇ ಶ್ಲೋಕ ಏನ್ ಹೇಳ್ತಾರೆ? 22ನೇ ಶ್ಲೋಕದಲ್ಲಿ ಭಗವದ್ಗೀತೆಯಲ್ಲಿ ಭಗವಂತ ಯೋಗಕ್ಷೇಮಂ ವಹಾಮ್ಯಹಂ ಅನನ್ಯ ಚಿಂತೆಯಂತೋಮ ಯೇ ಜನ ಪರಿಉಪಾಸತೆ ತೇಷಾಭಿನಿತ್ಯಾಭಿಯುಕ್ತಾನ ಯೋಗಕ್ಷೇಮೋಹಮ್ಯಂ. ಅಂದ್ರೆ ಯಾವಾಗ ನಾವು ಭಗವಂತನ ಅನನ್ಯವಾಗಿ ಚಿಂತನೆಯಲ್ಲಿರ್ತೇವೆ ಆಗ ಭಗವಂತ ನಮ್ಮ ಹತ್ರ ಏನುಂಟು ಅದರ ರಕ್ಷಣೆಯನ್ನು ಮಾಡ್ತಾರೆ. ಹಾಗೆ ನಮ್ಮ ಹತ್ರ ಏನಿಲ್ಲ ಅದನ್ನು ಕೊಡ್ತಾರೆ. ಅದರ ಬಗ್ಗೆ ಯಾರು ಭಗವಂತನ ಭಕ್ತರಿದ್ದಾರೆ ಅವರು ಅದರ ಬಗ್ಗೆನು ಚಿಂತನೆಯನ್ನು ಮಾಡ್ಲಿಕ್ಕೆ ಹೋಗುವುದಿಲ್ಲ. ನಾವು ನೋಡ್ಬೋದು ಅಂದ್ರೆ ಭಕ್ತರು ಯಾವಾಗಲೂ ಭಗವಂತನಿಗೆ ಸಂಪೂರ್ಣವಾಗಿನು ನಿರ್ಬಲರಾಗಿ ಇರ್ತಾರೆ. ಅದಲ್ಲದೆ ಈ ಅಭಕ್ತರೇನು ಯಾವಾಗಲೂ ಚಿಂತೆಯಲ್ಲಿ ಇರ್ತಾರೆ. ಏನಾಗುತ್ತೋ ಏನೋ. ಅದಕ್ಕೆ ಚಾಣಕ್ಯ ಪಂಡಿತ್ ಹೇಳ್ತಾರೆ ಏನಂದ್ರೆ ಯಾರು ಭೌತಿಕವಾಗಿದ್ದಾರ ಅವರು ಏನ್ ಅನ್ಕೊಳ್ಬೇಕಂದ್ರೆ ನಾನು ಯಾವತ್ತು ಸಾಯುವುದಿಲ್ಲ ಅಂತ ಅನ್ಕೊಳ್ಬೇಕಂತೆ. ಯಾರು ಆಧ್ಯಾತ್ಮಿಕವಾಗಿ ಮುಂದುವರಿದಿದ್ದಾರೆ ಅಂದ್ರೆ ಆಧ್ಯಾತ್ಮಿಕತೆಯಲ್ಲಿ ಮುಂದೆ ಹೋಗ್ಬೇಕು ಅವ್ರು ಏನು ತಿಳ್ಕೊಳ್ಬೇಕಂದ್ರೆ ನನ್ನ ಮರುಕ್ಷಣವೇ ನನ್ನ ಮೃತ್ಯು ಬರುತ್ತೆ ಅಂತ ತಿಳ್ಕೊಳ್ಬೇಕು. ಆಗ ಆ ಭಾಗವತ ಕಥನವನ್ನು ನಮಗೇನು ಕೇಳಲಿಕ್ಕೇನು ನಮ್ಗೆ ಗಂಭೀರತೆ ಇನ್ನು ಹೆಚ್ಚಾಗುತ್ತೆ. ನೋಡಿ, ಪರೀಕ್ಷಿತ ಮಹಾರಾಜನಿಗೆ ಎಷ್ಟು ದಿವಸ ಇರುತ್ತೆ ಕೇಳಲಿಕ್ಕೆ? ಅಂದ್ರೆ ಅವರಿಗೆ ಶಾಪ ಸಿಗುತ್ತೆ. ಯಾರಿಂದ ಶಾಪ ಸಿಗುತ್ತೆ ಪರೀಕ್ಷಿತ ಮಹಾರಾಜರಿಗೆ? ಶೃಂಗಿ ಋಷಿಯಿಂದ ಪರೀಕ್ಷಿತ ಮಹಾರಾಜರಿಗೇನು ಶಾಪ ಸಿಗುತ್ತೆ. ಆ ಶಾಪ ಸಿಗುವುದರಿಂದ ಅವರಿಗೆ ಎಷ್ಟು ಸಮಯ ಇರುತ್ತೆ? ಖಾಲಿ 7 ದಿವಸದ ಕಾಲ ಮಾತ್ರ ಅವರಿಗೇನು ಕಾಲಾವಕಾಶ ಸಿಗುತ್ತೆ. ನೋಡಿ, ನಾವು ಅನ್ಕೊಳ್ತೇವೆ ನಮ್ಗೆ ತುಂಬಾ ಟೈಮ್ ಉಂಟಂತ, ಆದ್ರೆ ನಮ್ಗೆ ಯಾವುದೇ ಆದಂತ ಸಮಯ ಇಲ್ಲ. ಈಗ ನೋಡ್ಬೋದು ಕಲಿಯುಗದಲ್ಲಿ ಅಂದ್ರೆ ನಮ್ಮ ಆಯುಷ್ ಅಲ್ಪವಾದದ್ದು. ಯಾವಾಗ ಬೇಕಾದ್ರೂ ನಾವೇನು ಈ ದೇಹವನ್ನು ತ್ಯಾಗ ಮಾಡೋ ಪರಿಸ್ಥಿತಿ ಬರ್ಬೋದು. ನಮ್ಗೆ ಗೊತ್ತಿಲ್ಲ ಯಾವಾಗ ನಮ್ಮ ಡೆತ್ ಬರುತ್ತೆ ಅಂತ. ಅದು ಹೇಗೆ ಅಂದ್ರೆ ಅದು ನಮ್ಗೇನು ಇನ್ವಿಟೇಷನ್ ಕೊಡೋದೇನು ಒಮ್ಮೊಮ್ಮೆ ಬಂದು ಬಿಡುತ್ತೆ. ನೀವು ನೋಡ್ಬೋದು ಈಗ ಅಂದ್ರೆ ಚಿಕ್ಕ ವಯಸ್ಸಿನವರಿಗೆ ಸಹ ಹೃದಯ ಅಪಘಾತ ಎಲ್ಲದರಿಂದ ಸಾಯುವುದು ನಾವು ಕಾಣ್ಬೋದು. ಚಿಕ್ಕ ಮಕ್ಕಳಿಗೆ ಸಹ ರೋಗ. ಅಂದ್ರೆ ಈ ಯುಗದಲ್ಲಿ ಕಲಿಯುಗದಲ್ಲಿ ಎಲ್ಲರ ಆಯುಷು ಅಲ್ಪಾಯುಷು. ಯಾವಾಗ ಬೇಕಾದ್ರೂ ನಾವು ನಮ್ಮ ಹತ್ರ ಪರೀಕ್ಷಿತ್ ಮಹಾರಾಜರಿಗೆ 7 ದಿವಸ ಇತ್ತು, ಆದ್ರೆ ನಮ್ಗೆ 7 ಸೆಕೆಂಡ್ ಇರುತ್ತೆ ಅಂತಲೂ ನಮ್ಗೇನು ಗೊತ್ತಿಲ್ಲ. ಯಾವಾಗ ಬೇಕಾದ್ರೂ ನಮ್ಮ ದೇಹವನ್ನು ತ್ಯಾಗ ಮಾಡೋ ಪರಿಸ್ಥಿತಿ ಬರ್ಬೇಕು. ಅದಕ್ಕೆ ನಾವು ಏನಾಗಿರ್ಬೇಕು? ಯಾವಾಗ್ಲೂ ಕೃಷ್ಣದು ಹರೇ ಕೃಷ್ಣ ಮಹಾಮಂತ್ರ ಅಭ್ಯಾಸ ಮಾಡ್ಕೊಂಡು ಯಾವಾಗ್ಲೂ ಮಗ್ನನಾಗಿರ್ಬೇಕು ನಾವು. ಅಂದ್ರೆ ಭಗವಂತನ ಇದರಲ್ಲಿ ಮಗ್ನನಾಗಿರ್ಬೇಕು. ಹೇಗೆ ಪರೀಕ್ಷಿತ್ ಮಹಾರಾಜ ಅಂದ್ರೆ ಭಾಗವತನ್ನು ಖಾಲಿ ಅಂದ್ರೆ ಕೇಳ್ತಾ ಅವರ ತಲೆಯಲ್ಲಿರೋ ಅಂದ್ರೆ ಕಂಪ್ಲೀಟ್ ಆದ ಆ ಭಗವಂತನ ಸ್ಮರಣೆಯಲ್ಲಿ ಲೀನವಾಗಿ. ಇತ್ತೀಚೆಗೆ ನಾವು ಕೇಳಿರ್ಬೋದು ಅಂದ್ರೆ ಕೆಲವು ತುಂಬಾ ಕೇಸಸ್ ಬರುತ್ತೆ. ಅಂದ್ರೆ ಕೆಲವರು ಧಾರಾವಾಹಿ ನೋಡ್ತಾ ಇರ್ತಾರೆ, ಮಗ್ನವಾಗಿರ್ತಾರೆ.
ಅಂದ್ರೆ ಅವರ ಮಕ್ಕಳು ತುಂಬಾ ಜನ ಬಾವಿಗೆ ಬಿದ್ದು ಸತ್ತದ್ದು ಕೇಸ್ ಉಂಟು, ತುಂಬಾ ಜನ ಉಂಟು. ಅಂದ್ರೆ ಅಷ್ಟು ಮಗ್ನರು, ಅವ್ರಿಗೆ ಏನು ಗೊತ್ತೇ ಆಗಲ್ಲ. ಹಾವು ಬಂದು ಕಚ್ಚಿದ್ರು ಏನು ಅವರಿಗೆ ಗೊತ್ತಾಗಲ್ಲ. ರೀತಿಯಾಗಿ ಅವರು ಮಗ್ನನಿರ್ತಾರೆ ಏನು ಕಲಿಯುಗದಲ್ಲಿ. ಅಂದ್ರೆ ಧಾರಾವಾಹಿ ಏನಂದ್ರೆ ಅವರ ಮಕ್ಕಳಿಗೆ ಏನಾದ್ರೂ ಅಷ್ಟು ಗೊತ್ತಾಗಲ್ಲ, ಆ ರೀತಿಯಲ್ಲಿ ಮಗ್ನರ. ಹಾಗೆ ನಾವು ಯಾವ ವಿಷಯದಲ್ಲಿ ಮಗ್ನರಾಗಿರ್ಬೇಕು? ಸೇವೆಯಲ್ಲಿ, ಹ ಭಕ್ತಿ ಸೇವೆ ಅಲ್ಲ, ಧಾರಾವಾಹಿ ಅಂದ್ರೆ ಮಗ್ನರಾಗಿರ್ಲಿಕ್ಕೆ ಆಗುತ್ತೆ. ಅಂದ್ರೆ ಹೇಳ್ತಾರೆ ಆ ಧಾರಾವಾಹಿಯಲ್ಲಿ ಇಷ್ಟು ಮಗ್ನರಾಗಿರ್ತಾರೆ ಅಂದ್ರೆ ಅವರ ಎಷ್ಟು ಕೇಸ್ ಬಂದಿದೆ ಅಂದ್ರೆ ಅವರಿಗೆ ಗೊತ್ತೇ ಆಗಲ್ಲ. ಸತ್ತ ನಂತರ ಅಂದ್ರೆ ಬೇರೆಯವ್ರು ಬೊಬ್ಬೆ ಆಗಿದ ತಕ್ಷಣ ಗೊತ್ತ, ಅಂದ್ರೆ ಅಷ್ಟು ಮಗ್ನನಾಗಿರ್ತಾರೆ. ಅದೇ ರೀತಿ ನಾವು ಯಾವ ರೀತಿ ಮಗ್ನರಾಗಿರ್ಬೇಕಂದ್ರೆ ನಾವು ಭಗವಂತನಿಗೆ ರೀತಿ ನಾವೇನು ಆ ರೀತಿಯಾಗಿ ಮಗ್ನನಾಗಿರ್ಬೇಕು. ಅಂದ್ರೆ ಹೇಗೆ ಪರೀಕ್ಷಿತ್ ಮಹಾರಾಜರಿಗೆ ಹಾವು ಕಚ್ಚಿದ್ದು ಹೇಳ್ತಾರೆ, ಅವರು ದೇಹ ಅವರ ಏನು ಆತ್ಮ ಆಲ್ರೆಡಿ ಏನು ಹೋಗಿ ಆಗಿದೆ. ಮತ್ತೆ ಆ ತಕ್ಷಕ ಹಾವು ಯಾವಾಗ ಕಚ್ಚುದಂದ್ರೆ ಅವರ ಏನು ಆ ದೇಹಕ್ಕೆ ಕಚ್ಚುದ ಡೆಡ್ ಬಾಯ್. ಹಾಗೇನೆ ನಾವು ನೋಡ್ಬೋದು ವೃತ್ತಾಸುರ, ನೀವು ನೋಡ್ಬೋದು ವೃತ್ತಾಸುರ ಅವರು ಚಿತ್ರಕೇತು ಮಹಾರಾಜರಾಗಿರ್ತಾರೆ. ಅವರು ಪಾರ್ವತಿಯ ಶಾಪದಿಂದ ಏನಾಗ್ತಾರೆ, ರಾಕ್ಷಸರಾಗ್ತಾರೆ ಪಾರ್ವತಿಯ ಶಾಪದಿಂದ. ಹಾಗೇನೆ ಅವರು ಇಂದ್ರನ ಜೊತೆ ಯುದ್ಧ ಮಾಡ್ತಿರ್ತಾರೆ. ಇಂದ್ರ ಅವರನ್ನೇನು ಕೊಲ್ತಾ ಇರ್ತಾನೆ. ಆದ್ರೆ ಹೇಳ್ತಾರೆ ವೃತ್ತಾಸುರ ಮೊದಲೇನು ಅವರ ಆತ್ಮ ಏನು ಭಗವಂತನ ಕಡೆ ಹೋಗಿ ಆಗಿರುತ್ತೆ. ಆದ್ರೆ ಇಂದ್ರ ನಾನು ಕೊಲ್ತಿದ್ದೆ. ಇಂದ್ರ ಆಕ್ಚುಲಿ ಅವರ ಭೌತಿಕ ದೇಹವನ್ನು ಕೊಲ್ತಾ ಇರ್ತಾರೆ. ಆದ್ರೆ ಅವರ ದೇಹ ಆಲ್ರೆಡಿ ಅವರ ದೇಹ ಏನು ಭಗವಂತನ ಧಾಮಕ್ಕೆ ತರಲಿ ಆಗಿರುತ್ತೆ. ಅಂದ್ರೆ ನಾವು ನಮ್ಮ ಸಮಯ ಅಂದ್ರೆ ಯಾವಾಗ ಬೇಕಾದ್ರೂ ನಾವು ಕ್ಷಣಿಕ ಅಂದ್ರೆ ನೀರಿನ ಮೇಲಿನ ಗುಳ್ಳೆ ಅಂತ ಯಾವಾಗ ಬೇಕಾದ್ರೂ ನಾವೇನು ನಮ್ಮ ದೇಹವನ್ನು ತ್ಯಾಗ ಮಾಡುವ ಪರಿಸ್ಥಿತಿ ಬರ್ಬೋದು. ಆದ್ರೆ ನಾವು ಯಾವಾಗ್ಲೂ ಭಗವಂತನ ಇದರಲ್ಲಿ ಏನು ನಿರತರಾಗಿರ್ಬೇಕು. ಆಗ ಮಾತ್ರ ಏನು ನಾವು ಭಗವಂತನ ಧಾಮಕ್ಕೆ ತೆರಲಿಕ್ಕೆ ಆಗುತ್ತೆ. ಅಂದ್ರೆ ನಾವು ನೋಡಿದ್ವಿ ಅಂದ್ರೆ ನಷ್ಟ ಪ್ರಾಯೇಶು ಅಭದ್ರೇಶು ನಿತ್ಯಂ ಭಾಗವತ ಸೇವೆ. ನಮ್ಮ ಪ್ರಾಯ ಅನ್ನೋದು ಅಂದ್ರೆ ನಷ್ಟ ಆಗ್ತಾ ನಾವು ಸಾವಿಗೆ ಹತ್ತಿರ ಆಗ್ತಾ ಹೋಗ್ತೇವೆ. ಹಾಗೇನೆ ಯಾರು ಭಗವಂತನ ಬಗ್ಗೆ ಕೇಳ್ತಾರೆ, ಭಾಗವತವನ್ನು ಶ್ರವಣ ಮಾಡ್ತಾರೆ, ಅವರು ಯಾವುದಕ್ಕೆ ಹತ್ತಿರ ಆಗ್ತಾರೆ? ಭಗವತ್ತಾಮಕ್ಕೆ ತೆರಲಿಕ್ಕೆ ಅವರೇನು ಹತ್ತಿರ ಆಗ್ತಾರಂತೆ. ಈಗ ನೋಡಿ ಇಲ್ಲಿ ತುಂಬಾ ಕೆಲಸಗಳಿರುತ್ತೆ. ಈಗ ಕೆಲವರು ಡ್ರೈನೇಜ್ ಕೆಲಸ ಮಾಡ್ತಾರೆ, ಅವರಿಗೆ ಯಾವ ತರ ಡ್ರೆಸ್ ಕೊಡ್ತಾರೆ? ಡ್ರೈನೇಜ್ ಕೆಲಸ ಮಾಡ್ತಾರೆ, ಅವರಿಗೆ ಬೇರೆ ತರದ ಡ್ರೆಸ್ ಕೊಡ್ತಾರೆ, ನೀವು ನೋಡಿರ್ಬಹುದು, ಹೌದಲ್ವಾ? ಹರೇ ಕೃಷ್ಣ, ಕೇಳ್ತಾ ಉಂಟಾ? ಹರೇ ಕೃಷ್ಣ. ಹೇಳ್ತಾ ಇದೆ ಪ್ರಭುಜಿ. ಅವ್ರು ಬೇರೆ ತರ ಡ್ರೆಸ್ ಕೊಟ್ಟಿರ್ತಾರೆ. ಅವರೇ ಬೇರೆ ತರ ಡ್ರೆಸ್ ಕೊಡ್ತಾರೆ. ಹಾಗೆ ಮಿಲಿಟರಿ ಅವರಿಗೆ ಬೇರೆ ತರ ಡ್ರೆಸ್, ಪೊಲೀಸ್ ಅವರಿಗೆ ಬೇರೆ ಡ್ರೆಸ್. ಅಂದ್ರೆ ಇದರಲ್ಲಿ ಇರುವಾಗ ಅವರಿಗೆ ಬೇರೆ. ಅದೇನೆ ಯಾರು ಭಗವಂತನ ಭಕ್ತಿ ಸೇವೆ ಮಾಡುವುದಿಲ್ಲ ಅವರಿಗೆ ಯಾತನ ಶರೀರವನ್ನು ಕೊಡ್ತಾರೆ. ಯಾವ ತರ? ಯಾತನ ಶರೀರ. ಅದರಲ್ಲೇ ಹಸಿವಾಗುತ್ತೆ ತುಂಬಾ, ಆದ್ರೂ ತಿನ್ಲಿಕ್ಕಾಗಲ್ಲ. ಈಗ ನೋಡಿ, ನಾವು ವೃತ ಎಲ್ಲ ಮಾಡ್ತೇವೆ, ಏಕಾದಶಿ ವೃತ ಎಲ್ಲ ಮಾಡ್ತೇವೆ, ಒಂದು ದಿವಸ ಮಾಡ್ತೇವೆ ಫುಲ್ಲು, ಮರು ದಿವಸ ಆಗುವಾಗ ಹೇಗಾಗಿರ್ತೇವೆ ನಾವು? ಏನು ಬಲ ಇಲ್ಲದವರಾಗಿ ಇರ್ತಾರೆ. ಹಾಗೇನೆ ಒಂದು 4 ದಿವಸ ಉಪವಾಸ ಇಟ್ರೆ ನಮ್ಮನ್ನು ಅಲ್ಲಿ ಮತ್ತೆ ಆಸ್ಪತ್ರೆಗೆ ಕೊಂಡೋಗಿ ಅಡ್ಮಿಟ್ ಮಾಡ್ಬೇಕಾದಿತ್ತು. ಆಗಲ್ಲ. ಮರು ದಿವಸ ನಮ್ಗೇನು ತಿನ್ಬೇಕು ಅನಿಸುತ್ತೆ. ಏನಾದ್ರು ಸ್ಟಾರ್ಟಿಂಗ್ ಅಂದ್ರೆ ಒಳ್ಳೆ ಭಕ್ತರು, ನಿಮ್ಮ ಹಾಗೆಲ್ಲ ಒಳ್ಳೆ ಭಕ್ತರಿಗೇನು ಅದು ಇದಾಗಲ್ಲ. ಅಂದ್ರೆ ಪೂರ್ಣವಾಗಿ ಅವ್ರ ಚಿಂತನೆಯಲ್ಲಿ ಇರ್ತಾರೆ. ಈಗ ನೋಡಿ, ಕೆಲವೊಮ್ಮೆ ಮನೆಯಲ್ಲಿ ಮದುವೆ ಕಾರ್ಯ ಎಲ್ಲ ಇರುತ್ತೆ, ಆಗ ನೋಡಿ ಯಾವ್ದಾದ್ರು ಫಂಕ್ಷನ್ ಇಲ್ಲ, ಆಗಲ್ಲ ನಮ್ಗೆ ತಿನ್ಬೇಕು ಏನಂತ ಅನಿಸಲ್ಲ, ನಮ್ಗೆ ನೆನಪಿರಲ್ಲ, ಅವತ್ತು ಸುಸ್ತು ಸಹ ಆಗಲ್ಲ. ಯಾಕೆ? ನಮ್ಮ ಮನಸ್ಸು ಎಲ್ಲಿರುತ್ತೆ? ಭಗವಂತನ ಹತ್ರ, ಭಗವಂತನ ಇದ್ರಲ್ಲಿ ಅಲ್ಲ. ಈಗ ಮದುವೆ ಕಾರ್ಯ ಉಂಟಂತ ಹೇಳಿ, ನಾಳೆ ಮದುವೆ ಉಂಟಂತ, ಆಗ ನಾವು ಬೆಳಿಗ್ಗೆ ತಿನ್ನುವುದಿಲ್ಲ, ಅಂದ್ರೆ ಅದರಲ್ಲಿ ಸಂಪೂರ್ಣವಾಗಿಯೂ ನಾವು ಮಗ್ನರಾಗಿರ್ತಾರೆ. ಹಾಗೇನೆ ನೋಡಿ, ಆಸ್ಪತ್ರೆಯಲ್ಲಿ ಯಾರಾದ್ರೂ ಸೀರಿಯಸ್ ಇದ್ದಾರೆ ಅಂತ ಅನ್ಕೊಳ್ಳಿ ನಮ್ಮವರು, ಆಗ ನಾವೇನು ತಿನ್ನುವುದು ಬೇಡ, ಏನು ಬೇಡ, ನಮ್ಗೆ ಅಂದ್ರೆ ಹಸಿವೆ ಏನು ಆಗಲ್ಲ. ನಮ್ಮ ಮೈಂಡ್ ಪೂರ್ತಿ ಎಲ್ಲಿರುತ್ತೆ? ತಲೆ ಪೂರ್ತಿ ಎಲ್ಲಿರುತ್ತೆ? ಆಸ್ಪತ್ರೆಯಲ್ಲಿ ಇರುವವನ ಮೇಲೆ ಇರ್ತದೆ. ಆಸ್ಪತ್ರೆಯ ಇರುವವನ ಮೇಲೆ ಇರುತ್ತೆ. ಅಂದ್ರೆ ಅವ್ರಿಗೆ ಏನಾಗುತ್ತೇನೋ, ನಮ್ಗೆ ತಿನ್ನುವುದು ಬೇಡ, ಏನು ಬೇಡ, ಹಾಗಾದ್ರೆ ನಮ್ಗೆ ಇರ್ಲಿಕ್ಕೆ ಆಗುತ್ತೆ. ಆದ್ರೆ ನಮ್ಮ ಮನಸ್ಸನ್ನು ನಾವೇನು ಸ್ಥಿರಗೊಳಿಸ್ಬೇಕು. ಅದೇ ಪ್ರಕಾರವಾಗಿ ಇಲ್ಲಿ ಹೇಳ್ತಾರೆ, ಭಗವಂತನ ಬಗ್ಗೆ ಯಾರು ಶ್ರವಣವನ್ನು ಮಾಡ್ತಾರೆ ಅವರಿಗೂ ಸಹ ಏನು ಅವರು ಈ ಭೌತಿಕ ಬಂಧನದಿಂದ ಮುಕ್ತರಾಗ್ತಾರೆ. ಹಾಗೇನೆ ಅದಕ್ಕೆ ನಾವೀಗ ನೋಡಿರ್ಬೋದು, ಪರೀಕ್ಷಿತ್ ಮಹಾರಾಜ್ ಅವರು 7 ದಿನದ ತನಕೇನು ಆ ಭಾಗವತ ಶ್ರವಣವನ್ನು ಮಾಡ್ತಾರೆ. ಹಾಗೇನೆ ಅವರು ಭಗವಂತನ ಧಾಮಕ್ಕೆ ತೆರಳ್ತಾರೆ.
ಹಾಗೇನೆ ಆ ಒಬ್ಬ ಬ್ರಾಹ್ಮಣನಿದ್ದ ಆ ತುಂಗಾ ನದಿ ಭದ್ರ ತೀರದಲ್ಲಿ. ಅವನ ಹೆಸರು ಆತ್ಮದೇವ ಅಂತೇಳಿ. ಇದು ಪದ್ಮಪುರಾಣದಲ್ಲಿ ಬರುತ್ತೆ ಸ್ಟೋರಿ. ಅವನಿಗೇನು ಮಕ್ಕಳಿರ್ಲಿಲ್ಲ. ಈಗ ಮಕ್ಕಳಿಲ್ಲದಿದ್ರೆ ಎಲ್ಲರಿಗೇನಾಗುತ್ತೆ? ಬೇಜಾರಾಗುತ್ತೆ. ಎಲ್ಲರಿಗೂ ಸಮಸ್ಯೆ ನೋಡಿ. ಮಕ್ಕಳಿದ್ರು ಸಮಸ್ಯೆ. ಮಕ್ಕಳು ಮತ್ತೆ ಹುಟ್ಟಿದ್ಮೇಲೆ ಉಪದ್ರ ಮಾಡಿದ್ರೆ ನಾವೇನ್ ಹೇಳ್ತೇವೆ? ಯಾಕ್ ಬೇಕಾಗಿತ್ತು ಇಂಥ ಮಕ್ಳು ಅಂತ. ಯಾಕಪ್ಪ ಹುಟ್ಟಿದ ನನ್ನಿಂದ? ಅಯ್ಯೋ ಯಾಕೆ ಬೇಕಿತ್ತು ನನ್ಗೆ ಮಕ್ಕಳಿಲ್ಲ. ಹಾಗೇನೆ ಮದುವೆ ಆದವರಿಗೂ ಸಮಸ್ಯೆ, ಮದುವೆ ಆದವರಿಗೆ ಒಂದು ಸಮಸ್ಯೆ ಅಂತೆ, ಮದುವೆ ಆಗದವರಿಗೆ ಒಂದು ಸಮಸ್ಯೆ, ಮದುವೆ ಆಗ್ಲಿಲ್ಲ ಅಂತ. ಮದುವೆ ಅವರಿಗೆ 100 ಸಮಸ್ಯೆ. ಅದೇ ತರ ನಮಗೆ ಇದ್ರೂ ಸಮಸ್ಯೆ, ಇಲ್ಲದಿದ್ರು ಸಮಸ್ಯೆ. ಇದ್ದದರಲ್ಲಿ ತೃಪ್ತಿ ಇಲ್ಲ, ಇಲ್ಲದಿದ್ರೆ ನಾವು ಬಯಸ್ತೇವೆ. ನಮ್ಗೆ ಯಾವ್ದಾದ್ರು ಒಂದು ತಾಪತ್ರೆ ಇದ್ದೇ ಇರುತ್ತೆ. ಹಾಗೇನೆ ಈ ಆತ್ಮದೇವ ಆಕ್ಚುಲಿ ತುಂಬಾ ಒಳ್ಳೆಯ ಬ್ರಾಹ್ಮಣನಾಗಿದ್ದ. ಅವನಿಗೇನಂದ್ರೆ ಅವನಿಗೆ ಮಕ್ಕಳಿಲ್ಲ ಅಂತ ತುಂಬಾ ಬೇಜಾರು. ಅಯ್ಯೋ ನನ್ಗೆ ಮಕ್ಕಳಿಲ್ಲ ಅಂದ್ರೆ ನಮ್ಗೆ ಯಾವ್ದಾದ್ರು ಚಿಂತೆ ಬೇಕಲ್ಲ. ಯಾವ್ದಿಲ್ಲಾದ್ರೂ ನಾವು ಹುಡುಕ್ತೇವೆ. ಅವನು ಅದೇ ತರ ಹೇಳ್ತಿದ್ದ, ನನ್ಗೆ ಮಕ್ಕಳಿಲ್ಲ. ಹಾಗೇನೆ ಅವನು ತುಂಗಭದ್ರ ತೀರ ನದಿ ಹತ್ರ ದೂರ ಹೋದಾಗ ಒಬ್ಬ ಋಷಿ ಸಿಗ್ತಾರೆ. ಅವರ ಹತ್ರ ಹೇಳ್ತಾನೆ, ಅವರ ಕಷ್ಟವನ್ನು ಹೇಳ್ಕೊಳ್ತಾನೆ. ಯಾರು? ಆತ್ಮದೇವ. ಅವನು ಹೇಳ್ತಾನೆ, ನೋಡಿ ಋಷಿವರ್ಯ, ನನಗೇನು ಮಕ್ಕಳಿಲ್ಲ, ನನಗೆ ಏನು ಮಾಡುದು? ಅದಕ್ಕೆ ಋಷಿವರ್ಯ, ಮೊದಲಿನ ಕಾಲದ ಋಷಿಗಳೇನು ತುಂಬಾ ತಪಸ್ವಿ, ಹಾಗೇನೆ ಶಕ್ತಿಶಾಲಿ ಆಗಿದ್ರು. ಈಗ ನೋಡಿ ಶೃಂಗಿ ಅವರು ಶಾಪ ಕೊಡ್ತಾರೆ, ಅದೇನು ಪ್ರತಿಫಲಿಸುತ್ತೆ. ಹಾಗೇನೆ ಮೊದಲನೇ ಕಾಲದಲ್ಲಿ ಯಾರು ಶಾಪ ಕೊಡ್ತಿದ್ರು ಅದೆಲ್ಲ ಪ್ರತಿಫಲ ಆಗ್ತಿತ್ತು. ಈಗಿನ ಕಾಲದಲ್ಲಿ ನಾವು ನೋಡಿರ್ಬೋದು, ಶಾಪ ಆಗ್ತೇವೆ ಇನ್ನೊಬ್ಬರಿಗೆ, ನೀನು ಹಾಳಾಗಿ ಹೋಗಿ ಅದೋಗಿ, ಏನಾದ್ರೂ ಫಲಿಸ್ತದ ಹೇಳಿ? ಇಲ್ಲ ಗುರುಜಿ. ಯಾಕೆ? ಶಕ್ತಿ ಇಲ್ಲ. ಮೊದಲನೇ ಕಾಲದ ಯಜ್ಞ ಮಾಡ್ತಾ ಇದ್ರು, ಯಜ್ಞಕ್ಕೆ ಪ್ರಾಣಿಯನ್ನು ಬಲಿ ಕೊಟ್ಟವರು ಮನುಷ್ಯರನ್ನು ಇದು ಮಾಡ್ತಾ ಇದ್ರು. ಈಗಿನ ಕಾಲದಲ್ಲಿ ಮಾಡ್ಲಿಕ್ಕೆ ಆಗುತ್ತಾ? ಇಲ್ಲ. ಈಗಿನ ಕಾಲದಲ್ಲಿ ಶಕ್ತಿ ಇಲ್ಲ. ಈಗಿನ ಕಾಲದಲ್ಲಿ ಕೋಳಿ ಮೀನು ತಿನ್ನುವುದು, ಮಲಗುದು, ಇದರಲ್ಲಿ ಏನು ಯಾವುದೇ ಆದಂತ ಶಕ್ತಿ ಇಲ್ಲ. ಅಂದ್ರೆ ಹೇಳಿದ ತಕ್ಷಣ ಏನು ಆಗುದಿಲ್ಲ. ಅದಕ್ಕೇನು ತಪಸ್ಸೆ ಬೇಕು. ತಪಸ್ಸೆಯಿಂದ ಮಾತ್ರನು ನಾವು ಯಾವುದನ್ನು ಮಾಡ್ಲಿಕ್ಕೆ ಸಾಧ್ಯ, ಇಲ್ಲದಿದ್ರೆ ಸಾಧ್ಯ ಇಲ್ಲ. ಹಾಗೇನೆ ಮೊದಲನೇ ಕಾಲದ ಋಷಿಯವರೇನು ತುಂಬಾ ತಪಸ್ವಿ ಆಗಿದ್ರು. ಹಾಗೇನೆ ಅವರ ಆತ್ಮದೇವನ ಎಲ್ಲ ಮುಂದಿನದ್ದು ಎಲ್ಲ ನೋಡಿದ್ರು. ಅಂದ್ರೆ ನಮ್ಮ ಪೂರ್ವ ಜನ್ಮದ ಪ್ರಕಾರವಾಗಿ ಎಲ್ಲವೂ ಬರುವುದು. ನಮ್ಗೆ ಯಾವುದಾಗಿರ್ಬೋದು, ಸಂಪತ್ತಾಗಿರ್ಬೋದು, ಆಸ್ತಿ ಆಗಿರ್ಬೋದು, ಅವ್ರು ನೋಡ್ತಾರೆ. ನೋಡುವಾಗ ಹೇಳ್ತಾರೆ ಆತ್ಮರಾಮನಿಗೆ, ನಿನಗೆ ಇನ್ನು 7 ಜನ್ಮದ ತನಕ ನಿನ್ಗೇನು ಮಕ್ಕಳು ಆಗುದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆತ್ಮದೇವ ತುಂಬಾ ದುಃಖ ಪಡ್ತಾರೆ, ಬೇಜಾರಾಗುತ್ತೆ. ಅದಕ್ಕೆ ಋಷಿ ಹತ್ರ ಹೇಳ್ತಾರೆ, ಇಲ್ಲ ನನಗೆ ಬೇಕೇ ಬೇಕು ಅಂತ. ಅಂದ್ರೆ ಅವರ ಭಾಗ್ಯದಲ್ಲಿಲ್ಲ, ಆದ್ರೂ ಅವ್ರೇನು ಋಷಿ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ. ಅಂದ್ರೆ ಭಕ್ತರಂದ್ರೆ ಅವ್ರ ಕೃಪಾಲ್. ಅವ್ರು ಏನ್ ಮಾಡ್ತಾರೆ, ಆತ್ಮದೇವನ ದುಃಖ ನೋಡಿ ಅವ್ರು ಏನ್ ಮಾಡ್ತಾರೆ, ಒಂದು ಫಲವನ್ನು ಕೊಡ್ತಾರೆ. ಅವ್ರು ಹೇಳ್ತಾರೆ, ನಿನ್ನ ಹೆಂಡತಿಗೆ ಈ ಫಲವನ್ನೇನು ಕೊಡುವಂತ. ಹಣ್ಣನ್ನು ಮಂತ್ರಿಸಿ ಅವ್ರೇನು ಆ ಭಗವಂತನ ಇದು ಮಾಡಿ ಆ ಆತ್ಮದೇವನ ಕೈಯಲ್ಲಿ ಕೊಡ್ತಾನೆ. ಹಾಗೇನೆ ಆತ್ಮದೇವ ಬಂದು ಮನೆಗೆ ಯಾರತ್ರ ಕೊಡ್ತಾರೆ, ಅವರ ಹೆಂಡತಿಗೆ ಕೊಡ್ತಾರೆ. ಅವರ ಹೆಂಡತಿ ಏನಂದ್ರೆ ದುಂದುಲಿ ಅಂತ, ತುಂಬಾ ಏನು ದುಷ್ಟಲು. ಅಂದ್ರೆ ಅವಳು ಇವನ ತರ ಒಳ್ಳೆಯ ಹೆಂಡತಿ ಅಂದ್ರೆ ಗಂಡನ ತರ ಅವರು ಹೆಂಡತಿಯ ಮನಸ್ಸು ಆ ತರ ಇರುವುದಿಲ್ಲ ನೋಡಿ. ಕೆಲವೊಮ್ಮೆ ಗಂಡವರೆಲ್ಲ ಇರ್ತಾರೆ ಹೆಂಡತಿ, ಅದೇ ತರ ಇಲ್ಲೇನು ಹೆಂಡತಿ ತುಂಬಾ ಕಲ್ಮಶ. ಅವಳಿಗೆ ಯಾವುದೇ ಆದಂತ ಏನು ದೇವರ ಬಗ್ಗೆ ಆಗ್ಲಿ, ಅಂದ್ರೆ ಅವ್ರಿಗೆ ಯಾವುದೇ ಆದಂತ ಇದು ಇರುವುದಿಲ್ಲ, ಮನಸ್ಸಿರುವುದಿಲ್ಲ ಆ ದುಂದುಲಿಗೆ. ಅವಳು ಆ ಋಷಿ ಕೊಟ್ಟದ್ದಲ್ಲ ಅಂತೇಳಿ ಸೈಡ್ಗೆ ಇಟ್ಟು ಬಿಡ್ತಾರೆ. ಹಾಗೇನೆ ಋಷಿ ಹೇಳಿರ್ತಾರೆ, ಇದನ್ನು ಸ್ವೀಕರಿಸುವಾಗೇನು ಕ್ರಮ ಎಲ್ಲ ಮಾಡ್ಬೇಕಂತ. ಅಂದ್ರೆ ತಪಸ್ಸೆ ಮಾಡಿ ಮತ್ತೆ ಈ ಫಲವನ್ನು ಸ್ವಲ್ಪ ವೃತ್ತ ಎಲ್ಲ ಮಾಡಿ ತಗೊಳ್ಬೇಕು. ಆದ್ರೆ ಆ ದುಂದಿಲಿ ಗಂಡನ ಹತ್ರ ಹೇಳ್ತಾಳೆ ಸುಮ್ಮನೆ ನಾಟಕಕ್ಕೆ, ಆಯ್ತು ನಾನು ಫಲವನ್ನು ತಗೊಳ್ತೇನೆ, ನಾನು ತಿಂತೇನೆ ಅಂತ. ಆದ್ರೆ ಅವಳು ತಗೊಳ್ಳುದಿಲ್ಲ, ಹಾಗೇನೆ ಇಟ್ಟಿರ್ತಾಳೆ. ಹಾಗೇನೆ ನೋಡಿ, ನಾವು ಸಂಘದಿಂದ ನಮ್ಗೆ ರಂಗ ಬರುದು. ಯಾವಾಗ್ಲೂ ನಾವು ಯಾವ ತರ ಸಂಘ ಮಾಡ್ತೇವೆ ಆ ತರ ನಮ್ಗೇನು ಬಣ್ಣ ಬಂದು ಬಿಡುತ್ತೆ. ಅವಳ ಅಕ್ಕನಿಗೆ ಕಾಲ್ ಬಂದ್ರೆ ಅಕ್ಕನಲ್ಲಿಗೆ ಮಾತಾಡ್ತಾಳೆ, ಹೀಗೆ ನನಗೆ ಅಂದ್ರೆ ಮಕ್ಕಳಾಗ್ಲಿಲ್ಲ ಅಂತ ನನ್ನ ಗಂಡ ಏನು ಹಣ್ಣನ್ನು ತಂದು ಕೊಟ್ಟಿದ್ದಾರೆ, ನನಗೀಗ ಇದನ್ನು ತಿಂದ್ರೆ ಮಕ್ಕಳಾಗ್ಬಿಡುತ್ತೆ, ನಾನು ಏನು ಮಾಡುದಂತ. ಅವ್ರಿಗೆ ಇಷ್ಟ ಇಲ್ಲ. ಅದಕ್ಕೆ ಅವಳ ಅಕ್ಕ ಹೇಳ್ತಾಳೆ, ನೀನೇನು ಚಿಂತೆ ಮಾಡ್ಬೇಡ, ಗಂಡನ ಹತ್ರ ಎಲ್ಲೂ ಸ್ವಲ್ಪ ದಿನ ನನ್ನ ಮನೆಗೆ ಬಾ, ನನಗೆ ಹೇಗೂ ಈಗ ನಾನು ಪ್ರೆಗ್ನೆಂಟ್, ಅವರ ಅಕ್ಕ ಏನು ಪ್ರೆಗ್ನೆಂಟ್ ಆಗಿರ್ತಾರೆ, ನಾನು ನನ್ನ ಮಗುವನ್ನು ನಿನಗೆ ಕೊಡ್ತೇನಂತ. ಹಾಗೇನೆ ಆ ಋಷಿ ಕೊಟ್ಟ ಫಲವನ್ನು ಆ ದುಂದುಲಿ ಏನ್ ಮಾಡ್ತಾರೆ, ಗೋಶಾಲೆಗೆ ಅವರು ಗೋ ಇರುತ್ತೆ ಅಲ್ಲಿಗೆ ಬಿಸಾಕ್ತಾರೆ. ಬಿಸಾಕಿ ಅವರು
ಅಕ್ಕನ ಮನೆಗೆ ಹೋಗ್ತಾರೆ. ಅಲ್ಲಿ ಹೋಗಿ ಕೂತ್ಕೊಳ್ತಾರೆ. ಹಾಗೇನೆ ಮೊದಲನೇ ಕಾಲದೆಲ್ಲ ಎಲ್ಲ ಫೋನ್ ಇರ್ಲಿಲ್ಲ, ಈಗೆಲ್ಲ ಫೋನ್ ಉಂಟು, ಮೊಬೈಲ್. ಮೊದಲು ಪತ್ರ ಬರೆಯುತ್ತಿದ್ದರು. ಪತ್ರದಲ್ಲಿ ಗಂಡನಿಗೆ ಸಂದೇಶವನ್ನು ಕಳಿಸ್ತಿದ್ರು. ನಾನು ಹುಷಾರಿದ್ದೇನೆ, ನನಗೆ ಎಷ್ಟು ತಿಂಗಳು, ಸುಮ್ಮನೆ ಹೇಳ್ತಾ ಇದ್ರು ಆಯ್ತು ಹೀಗೆ ಆಗ್ತಾ ಉಂಟು ಅಂತ. ಹಾಗೇನೆ ಸಂದೇಶವನ್ನು ಕಳಿಸ್ತಾ ಇದ್ರು ಯಾರಿಗೆ, ಗಂಡನಿಗೆ. ಗಂಡ ತುಂಬಾ ಖುಷಿ ಪಡ್ತಾ ಇದ್ದ. ಹಾಗೇನೆ ದುಂದುಲಿ ಏನು ಹೇಳ್ತಲೇ, ಆಯ್ತು ನನಗೆ ಮಗು ಸಹ ಆಯ್ತು, ನಾನು ಇನ್ನು ಬರ್ತೇನೆ ಅಂತ ಯಾರು ಗಂಡನ ಹತ್ರ ಹೇಳ್ತಾರೆ, ಮನೆಗೆ ಬರ್ತಾರೆ. ಇಲ್ಲಿ ನೋಡಿದ್ರೆ ಋಷಿ ಕೊಟ್ಟ ಆ ಫಲ ಅದು ಯಾವಾಗ್ಲೂ ಋಷಿ ಕೊಟ್ಟದ್ದು ಏನು ನಿಷ್ಫಲ ಆಗುವುದಿಲ್ಲ. ಅದು ಗೋ ತಿಂದ ತಕ್ಷಣ ಗೋವಿಗೆ ಸಹ ಏನು ಮಗು ಆಗುತ್ತೆ, ಮಗು ಜನಿಸುತ್ತೆ. ಆ ಮಗುವಿನ ಹೆಸರು ಆತ್ಮದೇವ ಏನಂತ ಇರ್ತಾರೆ ಅಂದ್ರೆ ಗೋಕರ್ಣ ಅಂತ ಇರ್ತಾರೆ. ಯಾಕೆಂದ್ರೆ ಅದು ಗೋವಿನಿಂದ ಬಂದಂತ ಮಗು. ಅಂದ್ರೆ ಕಿವಿಯೆಲ್ಲ ದನದ ತರನಿತ್ತು, ಬಾಕಿ ಎಲ್ಲ ಏನು ಮನುಷ್ಯರ ತರ ಇತ್ತು. ಅದಕ್ಕೆ ಅವರ ಗೋಕರ್ಣ ಅಂತ ಅದಕ್ಕೆ ಹೆಸರು ಇಡ್ತು. ಹಾಗೇನೆ ಅವರ ಯಾರು ದುಂದುಲಿಯ ಅಕ್ಕನ ಮಗನಿಗೆ ಅವರು ಏನ್ ಹೆಸರು ಇಡ್ತಿದ್ರು, ದುಂದುಕಾರಿ ಅಂತ ಹೆಸರು ಇಟ್ಟಿದ್ರು, ದುಂದುಕಾರಿ ಅಂತ. ಹಾಗೇನೆ ಆ ದುಂದುಕಾರಿ ಅಂದ್ರೆ ಹೆಸರಿನಲ್ಲಿ ಉಂಟು. ಅಂದ್ರೆ ಇಷ್ಟು ದುಷ್ಟ ಅಂದ್ರೆ ಅವನು ದುಂದುಕಾರಿ. ಕ್ರಮೇಣವಾಗಿ ಅವನು ಬೆಳೆದಾಗೆ ತುಂಬಾ ಕೆಟ್ಟ ಕೆಲಸಗಳನ್ನು ಮಾಡ್ಲಿಕ್ಕೆ ಪ್ರಾರಂಭಿಸ್ತಾನೆ. ಅಂದ್ರೆ ಕಳ್ಳತನ ಮಾಡುವುದು, ಇನ್ನೊಬ್ಬರಿಗೆ ಉಪದ್ರ ಮಾಡುವುದು, ಇನ್ನೊಬ್ಬರನ್ನು ಕೊಲ್ಲುವುದು, ಅವರಿಂದ ಆಭರಣವನ್ನು ಕಸಿದುಕೊಳ್ಳುವುದು, ಹಾಗೇನೆ ವೈಶ್ಯ ಸ್ತ್ರೀಯರ ಜೊತೆ ಸಂಘವನ್ನು ಮಾಡುವುದು. ಹೀಗೇನೆ ಅವನ ಆ ದುಷ್ಟತನವು ದಿನ ಹೋದಾಗೆ ಜಾಸ್ತಿ ಆಗ್ತಾ ಬರ್ತದೆ. ಆಗ ಯಾರು ಮಕ್ಕಳು ಬೇಕಂತ ಅನ್ಕೊಂಡಿದ್ನೋ ಆತ್ಮದೇವ, ಅವನಿಗೆ ತುಂಬಾ ದುಃಖ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅಯ್ಯೋ, ನನಗೆ ಇದರಿಂದ ಈ ಮಕ್ಕಳಿಲ್ಲದಿದ್ರು ನಾನೇನು ಚೆನ್ನಾಗಿರ್ತಿದ್ದೆ, ಈ ಇಂಥ ದುಷ್ಟ ಮಗನು ಬಂದು ನಾನು ಎಷ್ಟು ಅಂದ್ರೆ ನನಗೆ ಎಂತ ಒಂದು ಪರಿಸ್ಥಿತಿ ಬಂತಂತ ತುಂಬಾ ಬೇಜಾರಾಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆತ್ಮದೇವ. ಆದಾಗ ಏನ್ ಮಾಡ್ತಾರೆ ಅಂದ್ರೆ ಗೋಕರ್ಣ ಇರ್ತಾನೆ. ಗೋಕರ್ಣ ಏನ್ ಮಾಡ್ತಾನೆ ಅಂದ್ರೆ ತಂದೆಯ ಬಳಿಗೆ ಹೋಗ್ತಾರೆ. ಈಗ ನೋಡಿ, ಭಕ್ತರ ನಡುವೆ ತುಂಬಾ ವ್ಯತ್ಯಾಸ ಉಂಟು. ನೋಡಿ, ನಮ್ಗೆ ಯಾವ್ದಾದ್ರು ಸಂದರ್ಭ ಬಂದಾಗ ಅಭಕ್ತರು ಯಾವ ರೀತಿ ಹೇಳ್ತಾರೆ ಅಂದ್ರೆ, ಭಕ್ತರು ಮಾತಾಡುದು ಮತ್ತು ಅಭಕ್ತರು ಮಾತಾಡೋದ್ರಲ್ಲಿ ತುಂಬಾ ವ್ಯತ್ಯಾಸ ಉಂಟು. ಈಗ ನಮ್ಗೆ ಏನಾದ್ರೂ ಕಷ್ಟ ಪರಿಸ್ಥಿತಿ ಬಂದು ಅಂತ ಅನ್ಕೊಳ್ಳಿ. ಈಗ ಯಾರಾದ್ರೂ ಮನೆಯಲ್ಲಿ ಹೊರಗಡೆ ಆಕ್ಸಿಡೆಂಟ್ ಆಯ್ತು ಅಂತ ಅನ್ಕೊಳ್ಳಿ, ಅಂದ್ರೆ ಮನೆಗೆ ಮಗ ಬರ್ಲಿಲ್ಲ ಅಂತ ಅನ್ಕೊಳ್ಳಿ. ಆಗ ಸಜ್ಜನರು ಹೇಗಿರ್ತಾರೆ ಅಂದ್ರೆ ಹೇಳ್ತಾರೆ, ನೀವು ಟೆನ್ಷನ್ ಮಾಡ್ಬೇಡಿ, ನನ್ ಮಗನು ಮೊನ್ನೆ ಹೋಗಿದ್ದ, ಬೇಗ ಬಂದಿದ್ದ ಏನು. ಆದ್ರೆ ದುಷ್ಟರು ಯಾರತ್ರ ನಮ್ಮದ್ರ ಹೇಗೆ ಹೇಳ್ತಾರೆ ಅಂದ್ರೆ, ಅಯ್ಯೋ ಅಲ್ಲಿ ಆಗಾಯ್ತು, ಅಲ್ಲಿ ಅವನು ಸತ್ತ, ಮೊನ್ನೆ ಅವನು ಆಕ್ಸಿಡೆಂಟ್ ಆಯ್ತು, ಆಗಾಯ್ತು ಹೀಗಾಯ್ತು ಅಂತ. ದುಷ್ಟರು ಸ್ವಭಾವ ಏನು, ಇನ್ನೊಬ್ಬರ ಮನಸ್ಸಿಗೆ ಏನ್ ಮಾಡ್ತಾರೆ ದುಷ್ಟರು? ಆತಂಕ, ಭಯಪಡಿಸ್ತಾರೆ. ಅವರಿಗೆ ಅದರಲ್ಲಿ ಖುಷಿ. ನಿನಗೆ ಗೊತ್ತಾ ಮೊನ್ನೆ ಅಲ್ಲೇ ಆಯ್ತು, ಅವ್ರು ಹೀಗಾಯ್ತು. ಆದ್ರೆ ಒಳ್ಳೆಯವರು ಸಜ್ಜನರು ಹೇಗಿರ್ತಾರೆ ಅಂದ್ರೆ, ಇನ್ನೊಬ್ಬರಿಗೆ ಏನು ಹೆದರ್ಕೊಳ್ಬೇಡಿ, ಧೈರ್ಯ ತುಂಬುತ್ತಾರೆ, ನಮ್ಗೆ ಕಷ್ಟ ಕಾಲ ಧೈರ್ಯ ತುಂಬುತ್ತಾರೆ, ಹಾಗೇನೆ ನಮ್ಗೆ ಇದು ಮಾಡ್ತಾರೆ. ಅದೇ ತರ ಪ್ರಭುಪಾದರು ಸಹ ನಾವು ನೋಡ್ಬಹುದು. ಪ್ರಭುಪಾದರು ಹೇಳ್ತಾರೆ ಅಂದ್ರೆ, ವೈಷ್ಣವರು ಯಾವ ತರ ಅಂದ್ರೆ, ಈಗ ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಹುಷಾರಿಲ್ಲದಿದ್ರೆ ಅವರಿಗೆ ಇಡೀ ಫ್ಯಾಮಿಲಿಯ ಬಗ್ಗೆ ಏನಾಗುತ್ತೆ, ಬೇಜಾರಾಗುತ್ತೆ. ಅದೇ ತರ ವೈಷ್ಣವರಿಗೆ ಇಡೀ ಸಮಾಜವೇನು ಫ್ಯಾಮಿಲಿ ಆಗಿ ಇಡೀ. ಹಾಗೇನೆ ಪ್ರಭುಪಾದಿಗೆ ಸಹ ನೋಡಿ, ನಾವೆಲ್ಲ ಫ್ಯಾಮಿಲಿ ಆಗಿ, ಅವರಿಗೆ ನಮ್ಮ ಕಷ್ಟ ನೋಡಿ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಮ್ಗೆ ಆಧ್ಯಾತ್ಮಿಕದಲ್ಲಿ ನಮ್ಮನ್ನು ಮುಂದೆ ತರ್ಲಿಕ್ಕೋಸ್ಕರ ಪ್ರಭುಪಾದರು ಎಷ್ಟು ಕಷ್ಟಪಟ್ರು. ಅದಕ್ಕೆ ಹೇಳ್ತಾರೆ, ವೈಷ್ಣವ ಪರ ದುಃಖ ದುಃಖಿ, ಅಭಕ್ತರೇನು ಪರ ದುಃಖ ಸುಖಿ. ಅದೇ ತರ ಈ ಗೋಕರ್ಣ ಏನಂದ್ರೆ ತುಂಬಾ ತಂದೆಯನ್ನು ನೋಡಿ ತುಂಬಾ ಭಾವುಕನಾಗ್ತಾನೆ. ಹಾಗೇನೆ ಯಾಕೆಂದ್ರೆ ಋಷಿ ಕೊಟ್ಟ ಫಲದಿಂದ ಬಂದದ್ದು, ಅದು ದನದ ಇದರಿಂದ ಬಂದದ್ದು ಯಾರು, ಗೋಕರ್ಣ. ಅವನಿಗೆ ತುಂಬಾ ಬೇಜಾರಾಗುತ್ತೆ ತಂದೆಯನ್ನ ಪರಿಸ್ಥಿತಿಯನ್ನು ನೋಡಿ. ಅವ್ರು ಏನು ಮಾಡ್ತಾರೆ ಅಂದ್ರೆ, ತಂದೆ ಹತ್ರ ಹೇಳ್ತಾರೆ, ಅವರು ಒಳ್ಳೆಯ ಏನು ಮಾರ್ಗದರ್ಶನವನ್ನು ಮಾಡ್ತಾರೆ. ಯಾವಾಗ್ಲೂ ಒಳ್ಳೆಯವರು ಒಳ್ಳೆಯ ಮಾರ್ಗದರ್ಶನವನ್ನು ಮಾಡ್ತಾರೆ. ಈಗ ನೋಡಿ, ಧ್ರುವ ಮಹಾರಾಜ ಅವರು ತಂದೆಯ ಸ್ಥಾನದಲ್ಲಿ ಕುತ್ಕೊಳ್ಳಿಕ್ಕೆ ಬಿಡ್ಲಿಲ್ಲ. ಆಗ ಅವರ ಸುನೀತಿ ಅವರ ತಾಯಿ ಏನ್ ಮಾಡ್ತಾರೆ, ಕಾಡಿಗೆ ಕಳಿಸಿ ತಪಸ್ಸು ಮಾಡ್ಲಿಕ್ಕೆ ಹೇಳ್ತಾರೆ. ಬೇರೆ ಅಂದ್ರೆ ದುಷ್ಟರಾದ್ರೆ ಏನು ಬಿಡ್ಬೇಡ, ಅವಳನ್ನು ಸುರಿಚನ್ನು ಬಿಡ್ಬೇಡ, ಏನಾದ್ರು ಮಾಡಿ ನಾವು ಕೊಲ್ಲುವ, ಇಲ್ಲಾಂದ್ರೆ ಉತ್ತಮ ಪಾದನನ್ನು ಬಿಡುದು ಬೇಡ, ಏನಾದ್ರು ಮಾಡಿ ಅವರನ್ನ ಇದು ಹಾಳು ಮಾಡುವ, ಹಾಗೇನಾದ್ರು ಕಲಿಸಿದ್ರ? ಏನು ಯಾವ್ದು ಕಲಿಸಿದ್ರ? ಆಧ್ಯಾತ್ಮಿಕವಾದ. ಅದೇ ಯಾವಾಗ್ಲೂ ಸಜ್ಜನರೇನು ಒಳ್ಳೆಯ ವಿಷಯವನ್ನು ಕಲಿಸ್ತಾರೆ. ಹಾಗೆ
ಆ ಆಧ್ಯಾತ್ಮಿಕ ಇದನ್ನು ಕಲಿಸ್ತಾರೆ. ಅದಕ್ಕೆ ನಮ್ಗೆ ಒಳ್ಳೆಯ ಇದು ಬೇಕು. ಅದು ಸಜ್ಜನರಲ್ಲಿ ಮಾತ್ರ ಇರುತ್ತೆ, ಭಕ್ತರಲ್ಲಿ. ಹಾಗೇನೆ ಎಷ್ಟು ಸುನೀತಿ ಎಷ್ಟು ಒಳ್ಳೆಯ ಇದನ್ನ ಯಾರು ಧ್ರುವ ಮಹಾರಾಜರಿಗೆ ಮಾಡಿದ್ರು. ಅದರಿಂದ ಏನು ಪ್ರಾಪ್ತಿ ಆಯ್ತು ಧ್ರುವ ಮಹಾರಾಜರಿಗೆ? ಭಗವಂತ ಸಿಕ್ಕಿದ ಅವರಿಗೆ. ಭಗವಂತ ಸಿಕ್ಕಿದ. ಹಾಗೇನೆ ಭಗವಂತನ ಧಾಮಕ್ಕೆ ತೆರಲಿಕ್ಕೆ ಸಾಧ್ಯ ಆಯ್ತು. ಅದೇ ರೀತಿ ಇಲ್ಲಿ ಗೋಕರ್ಣ ಸಹ ಅದೇ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಸುನೀತಿ ಅದೇ ಗೋಕರ್ಣ ಏನ್ ಮಾಡ್ತಾರೆ ಅಂದ್ರೆ ತನ್ನ ತಂದೆಗೆ ಹೇಳ್ತಾರೆ, ನೋಡಿ ತಂದೆ, ನಿಮ್ಗೆ ಇಷ್ಟು ವಯಸ್ಸಾಗ್ತಾ ಬಂತು, ಇನ್ನು ಈ ಮಗನ ವಿಷಯದಲ್ಲಿ ಯಾಕೆ ಚಿಂತನೆ ಮಾಡ್ತೇವೆ ನಾವು? ನೋಡಿ, ಒಂದು ಮಗನನ್ನು ಸ್ವಲ್ಪ ಬೆಳೆಸ್ತೇವೆ, ಇನ್ನು ದೊಡ್ಡವರನ್ನ ಮಾಡ್ತೇವೆ, ಪುನಃ ಸಹ ನಮ್ಮ ಮಗನ ಬಗ್ಗೆ ಆಸಕ್ತಿ ಹೋಗುದಿಲ್ಲ. ಅಯ್ಯೋ ನನ್ನ ಮಗ ಏನ್ ಮಾಡ್ತಾನ, ಪುನಃ ಅವನಿಗೆ ಬುದ್ಧಿ ಹೇಳಿ ನಾವು ಸಾಯ್ತೇವೆ. ನಮ್ಮ ಸಮಯ ಅವನಿಗೆ ಬುದ್ಧಿ ಹೇಳುವುದರಲ್ಲಿ ಆಯ್ತು ಇಡೀ ಜೀವನ. 50 ವರ್ಷದವರೆಗೆ ಬುದ್ಧಿ ಹೇಳುದು, ಇನ್ನು ಪುನಃ ಸಹ ಬುದ್ಧಿ ನಾವು ಹೇಳ್ಬೇಕು ಮತ್ತೆ ಬಿಡ್ಬೇಕು. ಚಾಣಕ್ಯ ಬೆಲೆ ಹೇಳ್ತಾರೆ, ಫಸ್ಟಿಗೇನು ಒಂದು 20-25 ಮತ್ತೆ ಅವರಿಗೇನು ಅವರಷ್ಟಕ್ಕೆ ಬಿಡ್ಬೇಕು. ಹಾಗೇನೆ ಗೋಕರ್ಣ ಸಹ ಅದೇ ರೀತಿ ತನ್ನ ತಂದೆ ಆತ್ಮದೇವನಿಗೆ ಹೇಳ್ತಾರೆ, ಯಾಕಪ್ಪ ನೀವು ಸಮಯ ವ್ಯರ್ಥ ಮಾಡ್ತಿದ್ದೀರಿ? ಈ ಕಲಿಯುಗದ ಅಂದ್ರೆ ಈ ಕಲಿಯುಗ ಆಗ ಬರ್ತಾ ಇತ್ತು, ಇದರಲ್ಲಿ ನಮ್ಗೇನು ಭಗವಂತನ ಭಕ್ತಿಯನ್ನು ಮಾಡ್ಬೇಕು. ಈ ಏನು ಸ್ಥೂಲವಾದ ಶರೀರದ ಬಗ್ಗೆ, ಈ ಎಲುಬು ಅಡ್ಡಿಯ ಶರೀರದ ಬಗ್ಗೆ ನೀವು ಚಿಂತನೆಯನ್ನು ಬಿಡಿ. ಇನ್ನು ಸ್ವಲ್ಪ ಸಮಯ ಆದ್ರೆ ನೀವು ದೇಹವನ್ನು ತ್ಯಾಗ ಮಾಡುವ ಪರಿಸ್ಥಿತಿ ಬರುದು. ಹಾಗಾಗಿ ನೀವೇನು ದಯಮಾಡಿ ಭಗವಂತನ ಚಿಂತನೆಗೆ ಹೋಗಿ, ನೀವೇ ಎಲ್ಲಿಯಾದ್ರೂ ತೀರ್ಥ ಸ್ಥಾನಕ್ಕೆ ಹೋಗಿ ಅಂತ ಯಾರು ಗೋಕರ್ಣ ತನ್ನ ತಂದೆಗೆ ಒಳ್ಳೆಯ ಬುದ್ಧಿ ಮಾತನ್ನು ಹೇಳಿ ತಂದೆ ಆತ್ಮದೇವನನ್ನು ಕಲಿಸ್ತಾರೆ. ಯಾಕಂದ್ರೆ ತಂದೆ ಅಂದ್ರೇನು, ತಂದೆ ತಾಯಿ ಅಂದ್ರೇನು, ಅವರಿಗೆ ಮಕ್ಕಳ ಮೇಲೆ ಹೇಗೋ ಎಷ್ಟೇ ದುಷ್ಟ ಕೆಲಸ ಮಾಡ್ಲಿ ಆದ್ರೇನು ಒಳಗಿಂದ ಪ್ರೀತಿ ಇರುತ್ತೆ. ಇವತ್ತು ಸರಿ ಆಗ್ತಾನೆ, ಅಲ್ಲ ನಾಳೆ ಸರಿ ಆಗ್ತಾನೆ, ನಾಳಿದ್ದು ಸರಿ ಆಗ್ತಾನೆ. ಹಾಗೇನೆ ಆತ್ಮದೇವನಿಗೆ ಪ್ರೀತಿ ಇತ್ತು. ಆದ್ರೆ ಗೋಕರ್ಣನ ಈ ತರದ ಮಾತಿತ್ತಂದ್ರೆ ಅಂದ್ರೆ ಒಳ್ಳೆಯ ಅಂದ್ರೆ ಒಬ್ಬರು ಒಳ್ಳೆಯ ಸಜ್ಜನರು ಅಂದ್ರೆ ವೈಷ್ಣವರು ಮಾತಾಡಿದಾಗ ನಮ್ಮೇನು ಹೃದಯಕ್ಕೆ ಅದು ಒಳಗೆ ಹೋಗುತ್ತೆ ಅಂತೆ, ನಾವು ಅಷ್ಟು ಇದಿದ್ರೆ. ಹಾಗೇನೆ ಗೋಕರ್ಣನ ಮಾತು ಆತ್ಮದೇವನ ಒಳಗೆ ಹೋಯ್ತು. ಹೌದು, ನಾನು ಯಾಕೆ ಸಮಯವನ್ನು ವ್ಯರ್ಥ ಮಾಡ್ತಿದ್ದೇನೆ, ನಾನು ಭಗವಂತನ ಇದಕ್ಕೆ ಹೋಗ್ತೇನೆ ಅಂತ ಆತ್ಮದೇವ ಏನ್ ಮಾಡ್ತಾರೆ, ಅವರು ಗೋಕರ್ಣ ಹೇಳಿದ ತರನೇ ಅವರು ಭಗವಂತನ ಏನು ಪ್ರಾರ್ಥನೆಯನ್ನು ಮಾಡ್ಲಿಕ್ಕೆ, ಭಗವಂತನ ಇದು ನಾಮಜಪವನ್ನು ಮಾಡ್ಲಿಕ್ಕೆ ಅವರು ಆ ಇದರಲ್ಲಿ ಹೋಗ್ತಾರೆ. ಹಾಗೇನೆ ಹೋದ ತಕ್ಷಣ ಗೋಕರ್ಣ ಸಹ ಹಾಗೆ ಅವರು ಭಗವಂತನ ಇದಕ್ಕೆಲ್ಲ ಹೋಗ್ತಾ ಆ ಭಗವಂತನ ಇದರಲ್ಲಿ ಏನು ತೊಡಗಿರ್ತಾರೆ ಗೋಕರ್ಣ. ಆದ್ರೆ ಈ ಯಾರು ದುಂದುಲಿ ಮಗ, ಯಾರು ದುಂದುಲಿಯ ಮಗ ಇವರು, ಅವರು ದುಂದುಲಿ ಮಗ ಏನ್ ಮಾಡ್ತಾರೆ, ಅವರು ತುಂಬಾ ಉಪದ್ರವನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದುಂದುಕಾರಿ, ತುಂಬಾ ಉಪದ್ರ. ಮೊದಲು ವೈಶ್ಯ ಸ್ತ್ರೀಯರ ಜೊತೆ ಸಂಘವನ್ನು ಮಾಡಿದ್ರು. ಈಗ ಏನ್ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರಂದ್ರೆ ವೈಶ್ಯ ಸ್ತ್ರೀಯರನ್ನು ಮನೆಗೆ ಕರ್ಕೊಂಡು ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮನೆಯಲ್ಲಿ ಅಮ್ಮ ಇರ್ತಾರೆ, ಅಪ್ಪ ಹೇಗೂ ಇರುವುದಿಲ್ಲ, ಗೋಕರ್ಣ ಸಹ ಹೊರಗೆ ಹೋಗಿರ್ತಾರೆ. ಈಗ ಏನ್ ಮಾಡ್ತಾರೆ ಅಂದ್ರೆ ತಾಯಿ ಹತ್ರ ಹೇಳ್ತಾರೆ, ನನ್ನ ತಂದೆಯ ಎಲ್ಲ ಆಸ್ತಿಯನ್ನು ನನಗೆ ಕೊಡು, ಎಲ್ಲಿ ಹಣ ಎಲ್ಲಿ ಎಲ್ಲ ಉಂಟು ನನಗೆ ಕೊಡಿ ಅಂತ. ದುಂದುಲಿಯ ಮಗ ಅಂದ್ರೆ ದುಂದುಕಾರಿ ಕೇಳ್ತಾರೆ. ಆಗ ದುಂದುಲಿ ಕೊಡ್ಲಿಕ್ಕೆ ಪ್ರಾರಂಭ. ಆದ್ರೂ ತುಂಬಾ ಕೋಪ ಬರುತ್ತೆ ದುಂದುಕಾರಿಗೆ. ಅಂದ್ರೆ ಅವನು ತುಂಬಾ ತಾಯಿಯನ್ನೇ ನೋಡುದಿಲ್ಲ, ತಾಯಿಗೆ ತುಂಬಾ ಹೊಡಿತಾರೆ, ಅದು ಮಾಡ್ತಾರೆ. ವೇಷಶ್ರೀಯನ್ನು ಹೊರಗೆ ಇಡ್ತಾ ಇದ್ರು, ಈಗ ದುಂದುಕಾರಿ ಏನ್ ಮಾಡ್ತಾರೆ, ಮನೆಯ ಒಳಗಿಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮನೆಯ ಒಳಗೆ ಇಡ್ತಾರೆ, ಎಲ್ಲ ಕರ್ಕೊಂಡ್ ಬರ್ತಾರೆ. ಹಾಗೇನೆ ತಾಯಿ ಅಲ್ಲಿಂದ ಹೋಗ್ತಾರೆ, ಹೋಗಿ ಬಿಡಲ್ಲ, ತಾಯಿಯನ್ನು ಓಡಿಸ್ತಾರೆ. ಹಾಗೇನೆ ತಾಯಿ ಒಂದು ಬಾವಿಗೆ ಬಿದ್ದು ತನ್ನ ಪ್ರಾಣವನ್ನು ಏನು ತ್ಯಾಗ ಮಾಡ್ತಾರೆ. ಈಗ ದುಂದುಕಾರಿಗೆ ತುಂಬಾ ಖುಷಿ ಆಯ್ತು, ಈಗ ತಾಯಿ ಇಲ್ಲ, ಈಗ ಮನೆಯಲ್ಲೇ ವಯಸ್ಸಸ್ತ್ರೀಗಳು ದಿವಸಲು ಬರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗನೆ ವಯಸ್ಸಸ್ತ್ರೀಯರು ತುಂಬಾ ಕುತಂತ್ರರು, ಇವನಿಂದ ಎಲ್ಲ ಹಣವನ್ನೆಲ್ಲ, ಇವನಿದ್ರೆ ಹಣ ಸಿಗುತ್ತಲ್ಲ, ಎಲ್ಲ ಆಭರಣ ಹಣವನ್ನೆಲ್ಲ ಪ್ರಾರಂಭ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೇನೆ ಅಲ್ಲಿ ಒಬ್ಬ ರಾಜರ ಅರಮನೆ ಇರುತ್ತೆ. ದುಂದುಕಾರಿಗೆ ಹೇಳ್ತಾರೆ ವಯಸ್ಸಸ್ತ್ರೀಯರು, ನೋಡು ಅಲ್ಲಿ ಸಹ ಆಭರಣ ಉಂಟು, ಅಲ್ಲಿಂದ ಸಹ ಏನು ನಾವು ಕದಿಯುವ ಅಂತ ದುಂದುಕಾರಿಯನ್ನು ಏನು ಉದ್ವೇಗ ಮಾಡ್ತಾರೆ. ಹಾಗೇನೆ ದುಂದುಕಾರಿ ಸಹ ಆ ರಾಜನ ಆಶ್ರಮದಿಂದ, ಆ ರಾಜನ ಅರಮನೆಯಿಂದ ಎಲ್ಲ ಆಭರಣವನ್ನು ಕದಿತಾನೆ. ಕದಿದ ತಕ್ಷಣ ಈಗ ವೈಶ್ಯಸ್ತ್ರೀಗೆ ಆಗುತ್ತೆ, ಎಲ್ಲಿಯಾದ್ರೂ ಈಗ ಮನೆಯಲ್ಲಿದ್ದ ಕದ್ದಿದಾಯ್ತು, ಈಗ ಇಲ್ಲಿ ಅರಮನೆಯಿಂದ ಕದ್ದಿದ್ದಾನೆ, ಇವನು ಕದ್ದಿದ್ದು ಇವನೆದುರು ಸಿಕ್ಕಿ ಬಿದ್ರೆ ನಮ್ಮ ಮತ್ತೆ ಬಾಯಿ ಬಿಡ್ತಾನೆ. ಹಾಗೆ ಈ ವೈಶ್ಯಸ್ತ್ರೀಯರೆಲ್ಲ ಏನ್ ಮಾಡ್ತಾರೆ, ಉಪಾಯದಿಂದ ಇವನ ಮನೆಯಲ್ಲೇನು ಕಟ್ಟಿ ಹಾಕ್ತಾರೆ. ಎಲ್ಲರೂ ಕಟ್ಟಿ ಹಾಕಿ ಆ ದುಂದುಕಾರಿಯನ್ನು ಕೊಲ್ತಾರೆ. ಯಾವ ರೀತಿ ಕೊಲ್ತಾರೆ ಅಂದ್ರೆ, ಕಟ್ಟಿ ಹಾಕಿ ಈ ಇದಿರುತ್ತಲ್ಲ ಬೆಂಕಿಯ ಗಂಡ, ಅದನ್ನೇನು ಮುಖಕ್ಕೆಲ್ಲ ಇಟ್ಟು ಆ ದುಂದುಕಾರಿಯನ್ನು ಹೀನಾಕಾರವಾಗಿ ಅವರನ್ನು ಕೊಲೆ ಮಾಡ್ತಾರೆ, ಅಂದ್ರೆ ಕೊಲ್ತಾರೆ. ಆ ರೀತಿಯಾಗಿ ಅವರನ್ನು ಸಾಯಿಸಿ ಬಿಡ್ತಾರೆ. ದುಂದುಕಾರಿಯನ್ನು ಸಾಯಿಸಿದ ತಕ್ಷಣ
ನಾವು ನೋಡ್ಬೋದು ಆತ್ಮಹತ್ಯೆ ಮಾಡಿದ್ರೆ ಅಂದ್ರೆ ಯಾರಾದ್ರೂ ಕೊಲ್ದ್ರೆ ಆತ್ಮಹತ್ಯೆ ಆದ್ರೆ ಅವ್ರು ಏನಾಗಿ ತಿರುಗ್ತಾರೆ? ಪ್ರೇತ. ಪ್ರೇತಾತ್ಮವಾಗಿ ತಿರುಗ್ತಾರೆ. ನೀವ್ಯಾರಾದ್ರೂ ನೋಡಿದಿರ ಪ್ರೇತಾತ್ಮವನ್ನು? ಇಲ್ಲಪ್ಪ. ನೋಡ್ಲಿಲ್ಲಲ್ಲ. ಅಂದ್ರೆ ಇರುತ್ತೆ, ಎಲ್ಲ ನೋಡ್ಬೋದು ನಾವು. ಕೆಲವರು ಹೇಳ್ತಾರೆ ಮಾಸ್ತಿ ಉಂಟಂತ, ಕೆಲವರು ಹೇಳ್ತಾರೆ ನಾನು ನೋಡಿದ್ದೇನಂತ. ತುಂಬಾ ಜನರಿಗೆ ಅನುಭವ ಉಂಟಂದ್ರೆ ಉಂಟು, ಇಲ್ಲ ಅಂತಲ್ಲ, ನೋಡ್ಬೋದು. ಅದು ಉಪದ್ರವವನ್ನು ಕೊಡ್ತಾ ಇರುತ್ತೆ. ಯಾಕೆ ಉಪದ್ರವವನ್ನು ಕೊಡ್ತಾ ಇರುತ್ತೆ ಅಂದ್ರೆ ಅದಕ್ಕೆ ಏನಾಗಿರುವುದಿಲ್ಲ, ಮೋಕ್ಷ ಸಿಕ್ಕಿರ್ಲಿಲ್ಲ. ಮೋಕ್ಷ ಸಿಕ್ಕಿರುವುದಿಲ್ಲ. ಹಾಗೇನೆ ಈ ದುಂದುಕಾರಿಗೆ ಸಹ ಮೋಕ್ಷ ಸಿಕ್ಕಿರುವುದಿಲ್ಲ. ಅವನು ತಿನ್ಬೇಕಂತ ಅನಿಸ್ತಾನೆ ದುಂದುಕಾರಿ, ಆದ್ರಿಗೆ ತಿನ್ಲಿಕ್ಕೆ ಆಗಲ್ಲ. ಒಂದು ಜಾಗದಲ್ಲಿ ಕುತ್ಕೊಳ್ಬೇಕಂತ ಅನಿಸುತ್ತೆ. ನೋಡಿ, ನಾವು ಈಗ ನಮ್ಗೆ ಭೌತಿಕವಾದ ದೇಹ ಸಿಕ್ಕಿದೆ. ಈ ಭೌತಿಕವಾದ ದೇಹದಲ್ಲಿ ನಾವು ನೋಡಿ ಒಂದು ಜಾಗದಲ್ಲಿ ಕುಳಿತುಕೊಂಡ್ರೆ ಸ್ವಲ್ಪ ಹೊತ್ತಾಗ ಏನ್ ಮಾಡ್ತೇವೆ? ಇನ್ನೊಂದು ಕಡೆಗೆ ಹೋಗ್ತೇವೆ. ಇನ್ನೊಂದು ಕಡೆಗೆ ಹೋಗ್ತೇವೆ. ಆಗುದಿಲ್ಲ, ಒಂದು ನಿಂತಲ್ಲಿ ನಿಲ್ಲಲಿಕ್ಕೆ ಆಗುದಿಲ್ಲ. ಅದು ಅಲ್ಲದೆ ಈಗ ನೋಡಿ ಅವರಿಗೆ ಅದು ಏನು, ಪ್ರೇತದ ಶರೀರದಲ್ಲಿದ್ದಾರೆ. ಅದರಲ್ಲಿ ಇಷ್ಟು ಅದಂದ್ರೆ ಯಾತನ ಅಂದ್ರೆ ಪ್ರೇತದ ಶರೀರ ಅಂದ್ರೆ ಹೇಳ್ತಾರೆ ಅದು ಇಷ್ಟು ಕಷ್ಟ ಅಂದ್ರೆ ನಾವು ಕುಡಿತೇವಲ್ಲ, ಬಾಯಾರಿಕೆ ಆಗುತ್ತಂತೆ. ನಾವು ಕುಡಿದ ನೀರು ಅದು ಕೆಳಗೆ ಹೋಗುತ್ತಂತೆ, ನಮ್ಗೆ ಒಳಗೆ ಸಿಗುದಿಲ್ಲ. ನಾವು ತಿನ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂದ್ರೆ ಇಲ್ಲಿಂದ ಬಿದ್ದು ಬಿಡುತ್ತೆ ಅಂದ್ರೆ, ಯಾಕಂದ್ರೆ ಅದರಲ್ಲಿ ದೇಹ ಅಲ್ಲ, ಸ್ಥೂಲ ಅಲ್ಲ. ತುಂಬಾ ಕಷ್ಟ ಅಂತೆ. ಅವ್ರು ಇಷ್ಟು ಕಷ್ಟ ಪಡ್ತಾರಂತೆ ದುಂದುಕಾರಿ. ಅವರಿಗೆ ಅಂದ್ರೆ ಎಲ್ಲ ಅವರು ಮಾಡಿದಂತ ಪಾಪದ ಎಲ್ಲ ಏನು ನೆನಪಾಗುತ್ತೆ. ಎಲ್ಲ ಆದ್ರೂ ಏನು ಪ್ರಯೋಜನ? ಮಾಡಿ ಆದ್ಮೇಲೆ ನಾವು ಎಷ್ಟೇ ಗೋಳು ಹಾಕೊಂಡ್ರೆ ನಮ್ಗೆ ಏನಾದ್ರು ಮಾಡ್ಲಿಕ್ಕೆ ಆಗುತ್ತಾ? ಇಲ್ಲ. ಈಗ ನೋಡಿ, ನಾನೀಗ ಹೋಗಿ ಕೊಲೆ ಮಾಡ್ತೇನೆ, ನಾಳೆ ಕೋರ್ಟಲ್ಲಿ ಇರ್ತೇನೆ, ಜಡ್ಜ್ ಹತ್ರ ನನಗೆ ಗೊತ್ತೇ ಇರ್ಲಿಲ್ಲ ಅಂತ. ಜಡ್ಜ್ ನನ್ನನ್ನು ಬಿಡ್ತಾರೆ ಸುಮ್ನೆ? ಇಲ್ಲ, ಬಿಡುದಿಲ್ಲ. ಬಿಡುದಿಲ್ಲ. ನನ್ನನ್ನೇನು ಒಳಗೆ ಹಾಕ್ತಾರೆ. ಅದು ನಿನ್ಗೆ ಮೊದಲೇ ಗೊತ್ತಿರ್ಬೇಕಂತ. ಈಗ ದುಂದುಕಾರಿದು ಅದೇ ಪರಿಸ್ಥಿತಿ. ಅಂದ್ರೆ ಅಳ್ತಾರೆ, ಕೂಗ್ತಾರೆ, ಅಯ್ಯೋ 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 ಅಂತ. ಏನು ಮಾಡ್ಲಿಕ್ಕೆ ಆಗಲ್ಲ. ಅವರಿಗೆ ಹಸಿವಾಗುತ್ತೆ, ತಿನ್ಬೇಕಂತ ಏನು ಮಾಡ್ಲಿಕ್ಕೂ ಆಗುದಿಲ್ಲ. ಲಾಸ್ಟಿಗೆ ಹಾಗೇನೆ ಗೋಕರ್ಣ ತೀರ್ಥ ಸ್ಥಾನಕ್ಕೆಲ್ಲ ಹೋಗಿರ್ತಾರೆ ತಂದೆಯನ್ನು ಬಿಡ್ಲಿಕ್ಕೆ. ಹಾಗೇನೆ ಬರ್ತಾರೆ, ಬಂದು ಮನೆಯಲ್ಲಿ ಮಲಗ್ತಾರೆ ಒಂದು ದಿವಸ. ಮನೆಯಲ್ಲಿ ಯಾರು ಕಾಣುದಿಲ್ಲ, ತಾಯಿ ಸಹ ಕಾಣುದಿಲ್ಲ, ಇಲ್ಲಿ ಏನು ಅಣ್ಣ ಸಹ ಕಾಣುದಿಲ್ಲ. ಹಾಗೇನೆ ಮಲಗ್ತಾ ಇರ್ತಾರೆ ಗೋಕರ್ಣ. ರಾತ್ರಿ ಹೊತ್ತಾಗುವಾಗ ಸೌಂಡ್ ಬರುತ್ತೆ, ದಯಮಾಡಿ ನನ್ನನ್ನು ರಕ್ಷಣೆ ಮಾಡು, ಹಾಗೆ ನನ್ನನ್ನು ಹೇಗಾದ್ರೂ ಈ ಪ್ರೇತ ಇದರಿಂದ ನನ್ನನ್ನು ಮೋಕ್ಷ ಮಾಡು ಅಂತ ಯಾರು ಹೇಳ್ತಾರೆ? ದುಂದುಕಾರಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಗೋಕರ್ಣ ಹೇಳ್ತಾರೆ ಯಾರು? ಆಗ ಗೊತ್ತಾಯ್ತು ಏನು, ಅವರ ಅಣ್ಣ ದುಂದುಕಾರಿ ಅಂತ. ಹಾಗೇನೆ ಅವನಿಗೆ ನೋಡಿ, ಭಕ್ತರು ಎಷ್ಟೇ ಅಭಕ್ತರು ಎಷ್ಟೇ ಇದು ಮಾಡಿದ್ರು ಭಕ್ತರ ಹೃದಯ ಹೇಗಿರುತ್ತೆ ಅಂದ್ರೆ ಕರುಣಾಮಯ ಇರುತ್ತೆ. ನೀವು ನೋಡ್ಬೋದು, ಈಗ ಪ್ರಹ್ಲಾದ್ ಮಹಾರಾಜರಿಗೆ ಎಷ್ಟು ಶಿಕ್ಷೆಯನ್ನು ಕೊಡ್ತಾರೆ ಹಿರಣ್ಯಕಶಿಪ, ಆದ್ರೂ ಸಹ ಏನು ಅವರು ತುಂಬಾ ಹೃದಯದವರು ಆಗಿರ್ತಾರೆ. ಅದೇ ರೀತಿ ಭಕ್ತರು ಯಾವಾಗ್ಲೂ ಪರರ ದುಃಖವನ್ನು ನೋಡಿ ಅವರಿಗೆ ಸಹಿಸ್ಲಿಕ್ಕೆ ಆಗುದಿಲ್ಲ. ಹಾಗೇನೆ ಗೋಕರ್ಣ ಅನ್ಕೊಳ್ತಾರೆ ಇವನಿಗೆ ಏನಾದ್ರೂ ಮಾಡ್ಬೇಕು, ಏನು ಮಾಡುದು ಅಂತ ಆಲೋಚನೆ ಮಾಡ್ತಾರೆ. ಅವರು ಏನ್ ಮಾಡ್ತಾರೆ ಅಂದ್ರೆ ದುಂದುಕಾರಿ ಹತ್ರ ಹೇಳ್ತಾರೆ, ನೀನು ಯಾವುದೇ ಆದಂತ ಇನ್ನು ಭಯ ಪಡ್ಬೇಡ, ನಾನು ನಿನಗೆ ಯಾವ್ದಾದ್ರೂ ಇದಕ್ಕೆ ವಿಮೋಚನೆಯನ್ನು ಮಾಡ್ತೇನೆ ಅಂತ. ಅವರು ಗೋಕರ್ಣ ಮರುದಿವಸನೇ ಗಯಕ್ಕೆ ಹೋಗ್ತಾರೆ. ಅಲ್ಲಿ ಎಲ್ಲ ಶುದ್ಧೀಕರಣ ಎಲ್ಲ ಮಾಡ್ತಾರೆ. ಎಲ್ಲ ಎಷ್ಟು ಕ್ರಮ ಉಂಟು ಎಲ್ಲ ಮಾಡಿ ಬರ್ತಾರೆ. ಬಂದು ಮರುದಿವಸ ರಾತ್ರಿ ಮಲಗ್ತಿರುವಾಗ ಪುನಃ ದುಂದುಕಾರಿಯನ್ನು ಬೊಬ್ಬೆ ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಯ್ಯೋ ಗೋಕರ್ಣ, ನನ್ನನ್ನು ರಕ್ಷಣೆ ಮಾಡು, ನೀನು ಏನು ಮಾಡಿದಿ? ಏನು ಮಾಡ್ಲೇ ಇಲ್ಲ, ನನ್ಗೇನು ಆಗ್ತಿಲ್ಲ. ಅದಕ್ಕೆ ಗೋಕರ್ಣನಿಗೆ ತಲೆ ಬಿಸಿ ಆಗುತ್ತೆ. ಅಯ್ಯೋ, ಗಯಾಕ್ಕೆ ಹೋಗಿ ಅಷ್ಟೆಲ್ಲ ಇದು ಮಾಡಿದ್ರು, ಎಲ್ಲ ತೀರ್ಥಸ್ಥಾನಕ್ಕೆ ಹೋಗಿ ಎಲ್ಲ ಇದು ಮಾಡಿದ್ರು, ಎಲ್ಲ ಕ್ರಮ ಮಾಡಿದ್ರು, ಇವನಿಗೆ ಪ್ರೇತ ಇದರಿಂದ ಶರೀರದಲ್ಲಿ ಮುಕ್ತಿ ಆಗ್ಲಿಲ್ಲ. ಇದು ಆಶ್ಚರ್ಯ ಆಯ್ತು ಯಾರಿಗೆ? ಗೋಕರ್ಣನಿಗೆ. ಈಗ ಗೋಕರ್ಣ ಮಾಡಿದ್ದು ಸಾಮಾನ್ಯವಾದ ಏನು ಪಾಪವಾ? ಅವನು ಮಾಡದ ಪಾಪವೇ ಇಲ್ಲ, ಎಲ್ಲಾ ತರದ ರೀತಿಯ ಪಾಪವನ್ನು ಮಾಡಿದ. ಈಗ ಗೋಕರ್ಣನಿಗೆ ತುಂಬಾ ಚಿಂತೆ ಆಯ್ತು, ಏನು ಮಾಡುದು, ಹೇಗೆ ಇವನನ್ನು ಬಿಡಿಸುದು? ಯಾವುದು ಮಾಡಿದ್ರು ಏನು ಇವನನ್ನು ರಕ್ಷಣೆ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ, ಇವನನ್ನು ವಿಮೋಚನೆ ಮಾಡ್ಲಿಕ್ಕೆ ಆಗುದು, ತುಂಬಾ ಬೇಜಾರಾಗುತ್ತೆ. ಮತ್ತೆ ಗೋಕರ್ಣ ಎಲ್ಲ ಕಡೆ ಹೋಗ್ತಾರೆ. ಎಲ್ಲ ಕಡೆ ಹೋಗಿ ಭಕ್ತರನ್ನು ಅವರೇನು ಕೇಳ್ತಾರೆ, ಏನ್ ಮಾಡುದು ಅಂತ. ಅದಕ್ಕೆ ಒಬ್ರು ಹೇಳ್ತಾರೆ, ನೀನು ಸೂರ್ಯ ದೇವರಿಗೇನು ಪ್ರಾರ್ಥನೆ ಮಾಡು, ತಪಸ್ಸನ್ನು ಮಾಡು ಅಂತ. ಯಾರಿಗೆ? ಗೋಕರ್ಣನಿಗೆ. ಹಾಗೇನೆ ಅವರು ಸೂರ್ಯ ದೇವನಿಂದ ಪ್ರಾರ್ಥನೆಯನ್ನು ಮಾಡ್ತಾರೆ. ತಪಸ್ಸನ್ನು ಮಾಡಿ ಸೂರ್ಯ ದೇವರಿಂದ ಏನು ಕೇಳ್ತಾರೆ. ಆಗ ಸೂರ್ಯ ದೇವನಿಂದ ಒಂದು ಮಾತು ಬರುತ್ತೆ ಆಕಾಶವಾಣಿ. ಅಂದ್ರೆ ಹೇಳ್ತಾರೆ ಸೂರ್ಯದೇವ, ನೀನು
ಯಾವುದು ಮಾಡಿದ್ರೂ ಅವನನ್ನು ಈ ಪ್ರೇತದ ಶರೀರದಿಂದ ವಿಮೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಒಂದೇ ಮಾಡ್ಬೇಕು, ಅದು ಏನ್ ಮಾಡ್ಬೇಕಂದ್ರೆ ಭಾಗವತದ ಶ್ರವಣವನ್ನು ಅವನಿಗೆ ಮಾಡಿಸು. ಇದರಿಂದ ಏನಾಗುತ್ತೆ, ಅವನು ಖಾಲಿ ಪ್ರೇತ ಬಾಧೆಯಿಂದ ಮುಕ್ತ ಆಗೋದಲ್ಲದೆ ಅವನೇನು ಭಗವತ್ತಾಮಕ್ಕೆ ತೆರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಹಾಗೇನೆ ಗೋಕರ್ಣ ಏನ್ ಮಾಡ್ತಾನೆ ಅಂದ್ರೆ ಭಾಗವತ ಸಪ್ತವನ್ನು ಇರ್ತಾನೆ. ಅವನು ಇಡುವುದಲ್ಲದೆ ಗೋಕರ್ಣ ಖಾಲಿ ದುಂದುಕಾರಿಗೆ ರಾತ್ರಿ ಹೇಳ್ತಾನೆ, ನೀನು ನಾಳೆ ಆ ಏನು ಆ ಭಾಗವತ ಸಪ್ತಕ್ಕೆ ಬಾ, ಅಲ್ಲಿ ಕೂತ್ಕೋ ಅಂತ. ಆ ಬಿದಿರಿನ ಇದರಲ್ಲಿ ನೇತಾಡುತ್ತಾ ಇರುತ್ತೆ ಪ್ರೇತ, ಹಾಗೇನೆ ಅಲ್ಲಿ ಆ ಇದರಲ್ಲಿ ಇರುತ್ತೆ. ಹಾಗೇನೆ ಭಾಗವತ ಸಪ್ತಕ್ಕೆ ಖಾಲಿ ದುಂದುಕಾರಿ ಮಾತ್ರ ಇರುವುದಿಲ್ಲ, ಫುಲ್ಲು ಅಲ್ಲಿ ಊರಿನವರೆಲ್ಲ ಇರ್ತಾರೆ. ಹೇಗೆ ನ್ಯೂಸ್ ಹೋಗುತ್ತೆ ಅಂದ್ರೆ ಈಗ ನೋಡ್ಬೋದು, ನಾವು ಯಾರಿಗಾದ್ರೂ ಮಾತಾಜಿಗೆ ಒಬ್ಬರಿಗೆ ಹೋದ್ರೆ ಆಯ್ತು, ಅದು ಎಲ್ಲರಿಗೇನು, ನಾನು ಜೋಕಾಗಿ ಹೇಳುದು, ಎಲ್ಲರಿಗೇನು ಅದು ಸ್ಪ್ರೆಡ್ ಆಗುತ್ತೆ ಬೇಗ. ಅದೇ ರೀತಿ ದುಂದುಕಾರಿ ಸಹ ಅಲ್ಲಿ ಊರಿನವರಿಗೆಲ್ಲ ಹೇಳ್ತಾರೆ, ಅಲ್ಲಿ ಎಲ್ಲ ಮಾತು ಸ್ಪ್ರೆಡ್ ಆಗುತ್ತೆ. ಅಂದ್ರೆ ಗೋಕರ್ಣ ನಾಳೆ ಭಾಗವತ ಸಪ್ತವನ್ನು ಇಡ್ತಾ ಇದ್ದಾರೆ, ಹಾಗೇನೆ ಎಲ್ಲರೂ ಬರ್ಬೇಕಂತ. ಎಲ್ಲರೂ ಬರ್ತಾರೆ, ಎಲ್ಲರಲ್ಲೇನು ಹಾಜರಾಗ್ತಾರೆ. ಹಾಗೇನೆ ಭಾಗವತ ಸಪ್ತದ ಪ್ರಾರಂಭ ಆಗುತ್ತೆ. ಭಾಗವತ ಸಪ್ತ 7 ದಿನಗಳ ಕಾಲ ಇರುತ್ತೆ. ದುಂದುಕಾರಿ ಸಹ ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ ಊರಿನವರು. ಒಂದೊಂದು ದಿವಸಕ್ಕೆ ಆ ಬಿದಿರಿನ ಗಂಟೆ ಇರುತ್ತೆ, 7 ದಿವಸಕ್ಕ 7 ಗಂಟೆನು, ಒಂದೊಂದು ದಿವಸಕ್ಕೆ ಒಂದೊಂದು ಗಂಟು ಒಡೆದೋಗುತ್ತೆ. ಹಾಗೆ 7 ದಿವಸ 7 ಗಂಟೆ ಸಹ ಒಡೆದೋಯ್ತು. ದುಂದುಕಾರಿಗೆ ಪುಷ್ಪಕ ವಿಮಾನ ಬಂತು. ಹಾಗೇನೆ ದುಂದುಕಾರಿ ಪುಷ್ಪಕ ವಿಮಾನದಲ್ಲಿ ಇದ್ದಾರೆ. ಹಾಗೇನೆ ಗೋಕರ್ಣನಿಗೆ ಫ್ಲವರ್ ಅನ್ನ ಹಾಕ್ತಾ ಇದ್ದಾರೆ. ಅಂದ್ರೆ ಇಷ್ಟೆಲ್ಲ ಆಗ್ಲಿಕ್ಕೆ ಯಾರು ಕಾರಣ? ಇಷ್ಟೆಲ್ಲ ಅವರು ಇದರಿಂದ ಮುಕ್ತಿ ಆಗ್ಲಿಕ್ಕೆ ಯಾರು ಕಾರಣ? ಗೋಕರ್ಣ ಭಾಗವತ ಸಪ್ತ ಮಾಡಿದರಿಂದ ಅವರಿಗೆ ಇದರ ವಿಮೋಚನೆ ಪಡ್ಲಿಕ್ಕೆ ಸಾಧ್ಯ ಇತ್ತು. ಆದ್ರೆ ಗೋಕರ್ಣ ಮಾತ್ರ ಏನು ಪುಷ್ಪಕ ವಿಮಾನ ಬಂತು. ಆದ್ರೆ ಅಲ್ಲಿ ಅಷ್ಟು ಜನ ಕೂತಿದ್ರು, ಅವರಿಗೆ ಆಶ್ಚರ್ಯ ಆಯ್ತು. ಅವ್ರು ಕೇಳಿದ್ರು, ಅಯ್ಯೋ ಅವರಿಗೆ ಮಾತ್ರ ಬಂದದ್ದು, ನಾವು ಸಹ ಕೇಳಿದ್ರೆ ನಮ್ಗೆ ಯಾಕೆ ಆಗ್ಲಿಲ್ಲ ಅಂತ. ನಾವು ಸಾಮಾನ್ಯದ ಪ್ರಶ್ನೆ, ಯಾಕೆ ಆಗಿರ್ಬೋದು? ಗೋಕರ್ಣ ದುಂದುಕಾರಿ ಸಹ ಕೇಳಿದ್ದಾರೆ, ಅಲ್ಲಿ ಬಾಕಿ ಇರೋರೆಲ್ಲ ಕೇಳಿದ್ದಾರೆ, ಯಾಕೆ ಆಗಿರ್ಬೋದು? ಶ್ರದ್ಧೆಯಿಂದ ಕೇಳಿದ್ರೆ ಕರೆಕ್ಟ್. ಅಂದ್ರೆ ಶ್ರದ್ಧೆ ಬೇಕು, ಪ್ರಾಮಾಣಿಕವಾಗಿ ಶ್ರದ್ಧೆಯಾಗಿ ನಾವು ಕೇಳ್ಬೇಕು. ಈಗ ಹೇಳ್ತಾರೆ, ನಾವು ಭಾಗವತ ನಮ್ಗೆ ಓದ್ಲಿಕ್ಕೆ ಬರಲ್ಲ, ತೊಂದ್ರೆ ಇಲ್ಲ, ಶ್ಲೋಕ ಯಾವುದು ಬರಲ್ಲ. ಆದ್ರೆ ಈಗ ನೋಡಿ, ನಾವೆಲ್ಲ ಭಗವಂತನ ಮಕ್ಕಳು, ಮಮೇಂಶ ಜೀವಲೋಕೆ ಜೀವಭೂತ ಸನಾತನ. ಅಂದ್ರೆ ನಾವು ಈಗ ಮಗು ಮಾತಾಡ್ತೆ, ಅದು ಮಾತಾಡುವಾಗ ಸ್ಟಾರ್ಟಿಂಗ್ ಹೇಗೆ ಮಾತಾಡುತ್ತೆ ಮಗು ಈಗ ಮೊದಲು ಮಾತಾಡುವಾಗ ಹೇಗೆ ಮಾತಾಡುತ್ತೆ? ಅದಕ್ಕೆ ಮಾತಾಡ್ಲಿಕ್ಕೆ ಬರುತ್ತೆ, ತೊದಲು ಮಾತಾಡುತ್ತೆ. ಆಗ ತಂದೆ ತಾಯಿ ಏನಾಗುತ್ತೆ ಅದು? ಮತ್ತೆ ಸರಿ ಮಾತಾಡ್ತಾರೆ. ಅಲ್ಲ, ತಂದೆ ತಾಯಿ ಆ ತೊಗಲು ಮಾತಾಡುವಾಗ ತಂದೆ ತಾಯಿ ಏನ್ ಅನ್ಕೊಳ್ತಾರೆ? ಖುಷಿ ಪಡ್ತಾರೆ, ಖುಷಿ ಪಡ್ತಾರೆ, ಅಯ್ಯೋ ನನ್ನ ಮಗು ಅಟ್ಲೀಸ್ಟ್ ಮಾತಾಡ್ಲಿಕ್ಕೆ ಆದ್ರೂ ಸ್ಟಾರ್ಟ್ ಮಾಡಿತಂತ. ಹಾಗೇನೆ ಭಗವಂತ ಸಹ ನಮ್ಗೆ ಏನೇ ಇರ್ಲಿ, ನಮ್ಗೆ ಅದ್ರಲ್ಲಿ ಶ್ರದ್ಧೆ ಇರ್ಬೇಕು. ನಮ್ಗೆ ಅದು ತೊಂದ್ರೆ ಇಲ್ಲ, ನಮ್ಗೆ ಬೇಕಾಗಿರೋದು ಭಕ್ತಿ ಶ್ರದ್ಧೆ ಮಾತ್ರ. ಪಾಂಡಿತ್ಯ ಏನು ನಮ್ಗೇನು ಯೂಸ್ ಆಗಲ್ಲ. ಯಾವುದೇ ಪಾಂಡಿತ್ಯ ನಮಗೇನು ಅಂತ್ಯಕಾಲದಲ್ಲಿ ಯೂಸ್ ಆಗಲ್ಲ. ಈಗ ನೀರಿಗೆ ಬಿದ್ದಾಗ ನಾವು ಸರ್ಟಿಫಿಕೇಟ್ ತೋರಿಸ್ತೇವೆ, ನಾನು MBA ಮಾಡಿದ್ದೇನೆ, ನಾನು ಪೋಸ್ಟ್ ಗ್ರಾಜುಯೇಟ್ ಮಾಡಿದ್ದೆ. ನೀರಿಗೆ ಬಿದ್ದಾಗ ಏನ್ ಬರ್ಬೇಕು ನಮ್ಗೆ? ಈಜು ಬರ್ಬೇಕು. ಅಲ್ಲದೆ ಅಲ್ಲ ನಾನು MBA ಮಾಡಿದ್ದೇನೆ, ಇಲ್ಲ, ನೀರಲ್ಲಿ ಮುಳುಗಿ ಸಾಯುದೆ. ಹಾಗೇನೆ ನಾವು ಭಗವಂತನ ಬಗ್ಗೆ ಆ ಶ್ರದ್ಧೆ, ನಮ್ಗೆ ಆ ಭಕ್ತಿ ಬೇಕು. ಅದು ಇದ್ರೆ ಮಾತ್ರ ನಾವೇನು ಭಗವಂತನ ಧಾಮಕ್ಕೆ ತರಲಿಕ್ಕೆ ಸಾಧ್ಯ. ಹಾಗೇನೆ ಅಲ್ಲಿರುವವರು ಎಲ್ಲ ಹೇಳ್ತಾರೆ, ಅದಕ್ಕೆ ಅಲ್ಲಿ ವಿಷ್ಣು ದೂತರಿದ್ದಾರೆ, ಅವರು ತೋರಿಸ್ತಾರೆ, ಅವ್ರದ್ದು ಬಯೋಡಾಟಾ ಎಲ್ಲ ಇರುತ್ತೆ. ಈಗ ನಾನು ಯಾರಾದ್ರೂ ಮನೆಗೆ ಹೋಗಿ ಕಳ್ಳತನ ಮಾಡ್ತೇನೆ ಅಂತ ಅನ್ಕೊಳ್ಳಿ. ಕಳ್ಳತನ ಮಾಡ್ಕೊಂಡು ನಾನು ಮರುದಿವಸ ಅವರ ಮುಂದೆ ಬರ್ತೇನೆ, ಹೇಳ್ತೇನೆ ಏನಾಯ್ತು, ಯಾರು ಕದ್ದದ್ದು ಅಂತ. ಆಗ ಅವ್ರು ನನಗೆ CCTV ತೋರಿಸ್ತಾರೆ. ನಾನು ಸುಳ್ಳು ಹೇಳಿಕ್ಕೆ ಆಗುತ್ತಾ? CCTV ತೋರಿಸ್ಮೇಲೆ ಸುಳ್ಳು ಹೇಳಿಕ್ಕೆ ಆಗುತ್ತಾ? ಇಲ್ಲ ಗುರುಜಿ, ಅದರಲ್ಲಿ ಕ್ಲಿಯರ್ ಆಗಿ ಕಾಣುತ್ತೆ, ಅಯ್ಯೋ ನಾನೇ ಕದ್ದಿದ್ದಂತ. ಅದೇ ರೀತಿ ನಾವು ಅಲ್ಲಿ ಹೋಗಿ ಹೇಳ್ತೇವೆ ಅಂತ, ಅಲ್ಲಿ ಯಮರಾಜರು, ಅಯ್ಯೋ ನಾನು ಮಾಡಿಲ್ಲ, ನನ್ಗೆ ಏನು ಗೊತ್ತೇ ಇರ್ಲಿಲ್ಲ, ಎಲ್ಲ ತೋರಿಸ್ತಾರೆ. ಹಾಗೇನೆ ಅಲ್ಲಿ ವಿಷ್ಣು ದೂತರು ಹೇಳ್ತಾರೆ, ದುಂದುಕಾರಿ ಏನು ಮಾಡ್ತಾರೆ ಅಂದ್ರೆ, ದುಂದುಕಾರಿ ಆ ಭಾಗವತ ಶ್ರವಣವನ್ನು ಹೇಗೆ ಮಾಡ್ತಾರೆ ಅಂದ್ರೆ, ಖಾಲಿ ಕೇಳುವುದಲ್ಲ, ಅವರು ಆ ಕೇಳಿದ್ದನ್ನು ಪುನಃ ಏನು ಚರ್ವಣಂ ಅಂದ್ರೆ ಅವ್ರು ಅದನ್ನೇ ನೆನಪು ಮಾಡ್ತಾ ಆ ಭಗವಂತನ ಬಗ್ಗೆ ಲೀಲೆ ನೆನಪು. ಯಾಕೆಂದ್ರೆ ಈಗ ತುಂಬಾ ಬಡತನ ಇರುತ್ತೆ, ಅವರಿಗೆ ಯಾವುದರ ಬೆಲೆ ಗೊತ್ತಿರುತ್ತೆ? ದುಡ್ಡಿನ, ಅನ್ನದ ಬಗ್ಗೆ, ಹಣದ ಬೆಲೆ, ತಿನ್ನುವುದ ಬಗ್ಗೆ ಎಲ್ಲದ ಬೆಲೆ ಗೊತ್ತಿರುತ್ತೆ. ತುಂಬಾ ದುಡ್ಡು ಇರುತ್ತೆ, ಅವನಿಗೆ ಅದರ ಬೆಲೆ ಗೊತ್ತಿರುತ್ತಾ?
ಇಲ್ಲ ಗುರುಜಿ. ಅದೇ ತರ ಈ ದುಂದುಕಾರಿಗೆ ಏನಂದ್ರೆ ಅವನು ತುಂಬಾ ಕಷ್ಟಪಟ್ಟಿದ್ದಾನೆ. ಅಂದ್ರೆ ಆ ಶರೀರದಲ್ಲಿ ಅವನಿಗೇನು ತಿನ್ಲಿಕ್ಕಿಲ್ಲ, ಕುಡಿಲಿಕ್ಕಿಲ್ಲ, ಕುತ್ಕೊಳ್ಲಿಕ್ಕಿಲ್ಲ, ಅಂದ್ರೆ ಯಾರ ಹತ್ರ ಮಾತಾಡ್ಬೇಕಂದ್ರೆ ಮಾತಾಡ್ಲಿಕ್ಕಿಲ್ಲ. ಆ ಒಂದು ಒಬ್ಬರೇ, ಈಗ ನೋಡಿ ಒಬ್ಬರೇ ಇರುವುದಂದ್ರೆ ಏನು, ಅದೊಂದು ಜೈಲಿನಿಂದ ನಮ್ಗೆ ಅಟ್ಲೀಸ್ಟ್ ಯಾರಾದ್ರೂ ಮಾತಾಡ್ಬೋದು. ಆ ಶರೀರದ ಯಾರು ಅದು ಮಾತಾಡ್ಲಿಕ್ಕಿಲ್ಲ, ನೀರು ಕುಡಿಲಿಕ್ಕೆ ಏನಿಲ್ಲ, ತುಂಬಾ ಕಷ್ಟಪಟ್ಟಿರ್ತಾರೆ. ಹಾಗೇನೆ ಅವ್ರ ಅದರ ಇದು ಗೊತ್ತಿರುತ್ತೆ. ಹಾಗೇನೆ ಅವರು ಭಾಗವತವನ್ನು ತುಂಬಾ ಶ್ರದ್ಧೆಯಿಂದ ಕೇಳ್ತಾರೆ. ಹಾಗೇನೆ ಅವ್ರು ಅನ್ಕೊಳ್ತಾರೆ ನನಗೆ ಹೇಗಾದ್ರೂ ಈ ಶರೀರದಿಂದ ಏನು ವಿಮೋಚನೆ ಸಿಗ್ಬೇಕಂತ ಅವ್ರು ಅನ್ಕೊಳ್ತಿರ್ತಾರೆ. ದುಂದುಕಾರಿ ತುಂಬಾ ಸೀರಿಯಸ್ ಆಗಿ ಕೇಳುವುದರಿಂದ ಅವ್ರು ಅದನ್ನು ಕೇಳುವುದು ಕಾಲೆಲ್ಲ ಅದನ್ನೇ ಸ್ಮರಣೆ ಮಾಡ್ತಾ ಇದ್ರಂತೆ, ಪುನಃ 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 ಪುನಃ. ಅದಕ್ಕೆ ಹೇಳ್ತಾರೆ ಅವರು ಭಗವತ್ ಧಾಮಕ್ಕೆ ಹೋಗ್ಲಿಕ್ಕೆ ವಿಮಾನ ಬಂತ ಅಂತ. ಬಾಕಿ ಇರೋರು ಏನ್ ಮಾಡಿದ್ರು, ಭಾಗವತಮದಲ್ಲಿದ್ರು, ಮತ್ತೆ ಸ್ವಲ್ಪ ಭಾಗವತಮದಲ್ಲಿ ಖಾಲಿ ಕುಳಿತದ್ದು ಮನೆ ಆಲೋಚನೆ. ಅಯ್ಯೋ ನನ್ನ ಗಂಡ ಏನ್ ಮಾಡ್ತಿದ್ದಾರೇನೋ, ಅಯ್ಯೋ ನನ್ನ ಮಕ್ಕಳು ಏನ್ ಮಾಡ್ತಿದ್ದಾರೇನೋ, ಅಯ್ಯೋ ನಾನು ಇವತ್ತು ಖರೀದಿ ಮಾಡ್ತಿದ್ದೆ ಅದು ನನ್ಗೆ ಆಗ್ಲಿಲ್ಲ. ಅಂದ್ರೆ ಈ ತರ ಏನು ಆ ಭಾಗವತಂ ಇದರಲ್ಲಿ ಇದ್ರು ಸಹ ಬೇರೆ ಬೇರೆ ರೀತಿಯ ಆಲೋಚನೆಗಳು, ಬೇರೆ ಬೇರೆ ರೀತಿಯ ಆಲೋಚನೆಯಲ್ಲಿ ಯಾರು ಬಾಕಿ ಇರೋರು ತೊಡಗಿದ್ರು. ಹಾಗೆ ಅವರಿಗೆ ಪುಷ್ಪಕ ವಿಮಾನ ಬರಲಿಲ್ಲ. ಅದಕ್ಕೋಸ್ಕರ ಅವರೆಲ್ಲ ಊರಿನವ್ರು ಏನ್ ಮಾಡ್ತಾರೆ ಅಂದ್ರೆ ಗೋಕರ್ಣನ ಹತ್ರ ಪುನಃ ಪ್ರಾರ್ಥನೆಯನ್ನು ಮಾಡ್ತಾರೆ. ಹೇಳ್ತಾರೆ ದಯಮಾಡಿ ಇನ್ನೊಮ್ಮೆ ನೀವು ಏನು ಭಾಗವತ ಸಪ್ತಾಹವನ್ನು ಇಡಿ ಅಂತ ಯಾರು ಗೋಕರ್ಣನಿಗೆ ವಿನಂತಿ ಮಾಡ್ತಾರೆ. ಹಾಗೇನೆ ಗೋಕರ್ಣ ಪುನಃ ಭಾಗವತ ಸಪ್ತಾಹವನ್ನು ಇಡ್ತಾರೆ ಅದೇ ಊರಿನಲ್ಲಿ. ನೆಕ್ಸ್ಟ್ ಟೈಮ್ ಇಡುವಾಗ ಎಲ್ಲರಿಗೂ ಮೇಲಿಂದ ಪುಷ್ಪಕ ವಿಮಾನ ಬಂತಂತೆ. ಹಾಗೇನೆ ಎಲ್ಲರೂ ಭಗವತ್ ಧಾಮಕ್ಕೆ ತೆರಳಿದ್ರಂತೆ. ಹಾಗಾಗಿ ಭಾಗವತಂ ನಾವು ಕೇಳುವುದರಿಂದ ಏನಾಗುತ್ತೆ, ಶ್ರದ್ಧೆಯಿಂದ ಕೇಳುವುದರಲ್ಲಿ ಏನಾಗುತ್ತೆ, ಭಗವಂತನ ವಿಮಾನ ಬರ್ತದೆ. ಭಗವಂತನ ವಿಮಾನ ಬರುತ್ತೆ. ಐಹಿಕದಿಂದ ಮುಕ್ತಿ. ನಮಗೆ ಈ ಶರೀರದಿಂದ ಮುಕ್ತಿ ಸಿಗುತ್ತೆ. ನೋಡಿ ನಮ್ಗೆ ಯಾವ್ದು ಆಧ್ಯಾತ್ಮಿಕ ಶರೀರ ಸಿಗುತ್ತೆ, ವಿಷ್ಣುವಿನ ಆ ರೂಪ ನಮ್ಗೆ ಇಮಿಡಿಯೇಟ್ ಆಗಿ ದೇಹ ತಕ್ಷಣ ಸಿಗುತ್ತೆ. ಇಲ್ಲ ಅಂದ್ರೆ ಬೇರೆ ಬೇರೆ ಶರೀರ ಸಿಗುತ್ತೆ. ಈಗ ನಾನು ಹೇಳಿದನಲ್ಲ, ಈಗ ಯಾರು ಡ್ರೈನೇಜ್ ಕ್ಲೀನ್ ಮಾಡ್ತಾರೆ ಅವ್ರಿಗೆ ಒಂದು ಬೇರೆ ಡ್ರೆಸ್ ಸಿಗುತ್ತೆ. ಹಾಗೇನೆ ನಾವು ಯಾವ ಯಾವ ರೀತಿ ನಮ್ಮ ವರ್ತನೆಯಲ್ಲಿ ಇರ್ತೇವೆ, ಅಂದ್ರೆ ನಾವು ಕೆಲಸಗಾರ ತೊಡಗಿದ್ರೆ ಅದೇ ನಾವು ಸತ್ತ ತಕ್ಷಣ ಇಮಿಡಿಯೇಟ್ ಆಗಿ ನಮ್ಗೆ ಸಿಗುತ್ತೆ. ನಾವು ಎಷ್ಟು ಮಾಡಿದ್ದೇವೆ ಅದರ ಫಲವಾಗಿ ನಮಗೆ ಸಿಗುತ್ತೆ. ಅದೇ ರೀತಿ ನಾವು ಭಗವಂತನ ಇದನ್ನು ನಾವೇನು ಆ ತರ ನಾವೇನು ಚಿಂತನೆ ಮಾಡ್ಬೇಕಂದ್ರೆ ಮನಸ್ಸಲ್ಲಿ ನಾವು ಸದಾ ಚಿಂತನೆ ಮಾಡ್ತಾ ಇರ್ಬೇಕು. ನಮ್ಮ ಕೆಲಸ ಕಾರ್ಯ ಮಾಡ್ತಾ ಸಾವೇನು ಭಗವಂತನ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇರ್ಬೇಕು. ಅದರಲ್ಲಿ ನಮ್ಗೆ ಯಾವುದಾದ್ರು ಗೊತ್ತು. ಈಗ ನೋಡಿ ಈ ನಾವು ಒಂದು ಒಡವೆ ಎಲ್ಲ ಇರ್ತೇವೆ, ದೊಡ್ಡ ಕಬೋಟ್, ಅದರ ಕೀ ಏನಾದ್ರೂ ಕಳೆದೋಯ್ತು ಅಂತ ಅನ್ಕೊಳ್ಳಿ, ಒಂದು 3 ದಿವಸ ತನಕ ನಾವು ಎಲ್ಲ ಮಾಡ್ತೇವೆ, ಮನೆ ಕೆಲಸ ಎಲ್ಲ ಅಡುಗೆ ಎಲ್ಲ ಮಾಡ್ತೇವೆ. ಆದ್ರೆ ನಾವು ಏನು ಬಗ್ಗೆ ಯಾವುದರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೇವೆ, ಅಯ್ಯೋ ಮಗುವನ್ನು ಅಯ್ಯೋ ನಾನು ಎಲ್ಲಿಟ್ನಾ ಗೋಡ್ರೇಜ್ ಕೀ, ಎಲ್ಲಿಟ್ನಾ ಎಲ್ಲಿ. ಅದೇ ರೀತಿ ನಾವು ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ಬೇಕು. ಮಾಡ್ತಾ ನಾವೇನ್ ಮಾಡ್ಬೇಕು, ಭಗವಂತನ ಸ್ಮರಣೆ ಮಾಡ್ಬೇಕು. ನಾವು ಎಲ್ಲದರಲ್ಲಿ ತೊಡಗ್ಲಿ, ಆದ್ರೂ ನಾವೇನು ಭಗವಂತನ ಸ್ಮರಣೆ ಮಾಡ್ಬೇಕು. ನೋಡಿ ಭಾಗವತಂ, ಇದೇ ಭಾಗವತಂ, ಬೇರೆ ಭಾಗವತಂ ಅಲ್ಲ, ಇದೇ ಭಾಗವತಂ ಇಂದ ಯಾರು ಪರೀಕ್ಷಿತ್ ಮಹಾರಾಜರಿಗೆ. ಹಾಗೇನೆ ದುಂದುಕಾರಿ ಅಂತ ಅವರಿಗೆ ಸಹ ಏನು ಇದರಿಂದ ವಿಮೋಚನೆ ಸಿಗುತ್ತೆ, ನಮ್ಗೆ ಸಹ ಸಿಗುತ್ತೆ. ಆದ್ರೆ ನಾವೇನ್ ಮಾಡ್ಬೇಕು, ಶ್ರದ್ಧೆಯಿಂದ ಕೇಳ್ಬೇಕು. ಶ್ರದ್ಧೆ ಇಲ್ಲದಿದ್ರೆ ಏನು ಇದಿಲ್ಲ. ಶ್ರದ್ಧೆಯಿಂದ ಕೇಳಿದ್ರೆ ಮಾತ್ರ ಏನು ಅದು ಪ್ರಯೋಜನಕಾರಿಯಾಗುತ್ತೆ. ಈಗ ನೋಡಿ ಪ್ರಭುಪಾದ್ ಪ್ರಸಾದ ಮಾಡ್ತಿದ್ರು ದೇವರಿಗೆ, ಗುಲಾಬ್ ಜಾಮೂನ್ ಮಾಡ್ತಿದ್ರು, ಎಲ್ಲ ಏನು ಪಾಶ್ಚಾತ್ಯ ದೇಶದಲ್ಲಿ ಕೊಡ್ತಿದ್ರು. ಅವ್ರು ಮರುದಿವಸನೇ ಭಕ್ತರಾಗ್ತಿದ್ರು. ಹೇಗೆ, ಯಾವ ರೀತಿ ಮಾಡ್ತಾ ಇದ್ರು ಪ್ರಭುಪಾದ್? ಕೃಷ್ಣ ಸ್ಮರಣೆ ಮಾಡ್ತಾ ಮಾಡ್ತಾ ಮಾಡಿದ್ದಾರೆ. ಅಲ್ಲ ನಾವು ಸಹ ಮಾಡಿ ನಾಳೆ ಗುಲಾಬ್ ಜಾಮೂನ್ ಕೊಡುವ ಎಲ್ಲ ಮ್ಯಾಂಗ್ಳೂರಿಗೆ. ಎಲ್ಲ ನಾಳೆ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಆಗ್ಬಹುದು ಪ್ರಭುಜಿ. ಅಂದ್ರೆ ಪ್ರಭುಪಾದ್ ಹೇಳ್ತಾರೆ ಪ್ಯೂರಿಟಿ ಇಸ್ ದ ಫೋರ್ಸ್. ಅಂದ್ರೆ ನಾವು ಹಾಗೆ ಅನ್ಕೊಳ್ಬಾರ್ದು ನಾವು ಶುದ್ಧ ಇಲ್ಲ, ನಾವು ಮಾಡ್ಲಿಕ್ಕೆ ಇಲ್ಲ. ಪ್ರಭುಪಾದ್ ಹೇಳ್ತಾರೆ ನಾವು ಕ್ರಮೇಣವಾಗಿ ಮಾಡ್ತಾ 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 ಮಾಡ್ತೇನು ನಾವು ಶುದ್ಧರಾಗ್ತಾ ಹೋಗ್ತೇವೆ. ಅದಲ್ಲದೆ ನಾವು ಯಾವುದೇ ಆಸೆಗೋಸ್ಕರ ಆ ಭಗವಂತನ ಇದು ಮಾಡ್ಬಾರ್ದು. ಭಾಗವತಂ ಕೇಳುದಾಗ್ಲಿ ಭಾಗವತಮನ್ನು ಹೇಳುದಾಗ್ಲಿ ಇದು ಮಾಡ್ಲಿಕ್ಕೆ ಹೋಗ್ಬಾರ್ದು. ಈಗ ನಾವು ಅನ್ಕೊಳ್ಳಿ, ನಾವು ಒಂದು ಪ್ಲಾಂಪ್ಲೇಟ್ ಮಾಡುವ, ಎಲ್ಲ ಭಾಗವತಂ ಕ್ಲಾಸಿಗೆ ಬನ್ನಿ, ಲಾಸ್ಟ್ ಯಾರೆಲ್ಲ ಅಟೆಂಡ್ ಆಗ್ತಾರೆ ಅವರಿಗೆ ಎಲ್ಲ ಅಕೌಂಟಿಗೆ 1 ಲಕ್ಷ ಚೆಕ್ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಆಗ ನಾಳೆ ಎಷ್ಟು ಜನ ಇರ್ಬೋದು ಭಾಗವತಂ ಕ್ಲಾಸಿಗೆ? 1,000ಕ್ಕಿಂತ ಮೇಲೆ ಇರ್ಬೋದು. 1,000ಕ್ಕಿಂತ ಮೇಲೆ ಇರ್ಬೋದು. ಅಂತವ್ರು ಬೇಕಾ ನಮ್ಗೆ? ಬೇಡ. ಬೇಡ. ಪ್ರಭುಪಾದ್ ಬುಕ್ ಬರೆಯೋಗಿ ಹೇಳ್ತಾರೆ, ಅಂದ್ರೆ ಒಬ್ಬ ಭಕ್ತರಾದ್ರೂ ಸಾಕಂತೆ. ಹಾಗೇನೆ ನಾವು ಪ್ರಚಾರ ಅಂತ ಅನ್ಕೊಳ್ತೇವೆ. ಪ್ರಭುಪಾದ್ ಹೇಳ್ತಾರೆ ಪ್ರಚಾರ ಅಂದ್ರೆ ಕ್ಲಾಸ್ ಮಾಡೋದಂತಲ್ಲ, ನಾವು
ಪ್ರಭುಪಾದ್ ಬುಕ್ಕು ಕೊಡೋದ್ರಿಂದ ಜಾಸ್ತಿ ಜನ ಏನ್ ಮಾಡ್ತಾರೆ, ಜಾಸ್ತಿ ಜನ ಏನಾಗ್ತಾರೆ ಏನಾಗ್ತಾರೆ ಭಕ್ತರಾಗ್ತಾರೆ. ಭಕ್ತರಾಗ್ತಾರೆ. ಯಾಕೆಂದ್ರೆ ಯಾರು ಬರ್ದದ್ದು ಬುಕ್ಕು? ಶ್ರೀಲ ಪ್ರಭುಪಾದರು. ಪ್ರಭುಪಾದ್ ಬರ್ದದ್ದು. ಅದು ಬಾಂಬ್ ಇದ್ದ ತರ ನೋಡಿ. ನಮ್ಮ ಮನೆಯಲ್ಲಿ ಸಹ ಇತ್ತು ಭಗವದ್ಗೀತೆ, ಯಾರೋ ತಂದು ಕೊಟ್ಟದ್ದು. ಅದೇ ರೀತಿ ಅವರು ಓದದಿದ್ರು, ಬೇರೆಯೊಬ್ಬರು ಯಾರಾದ್ರು ಯಾವಾಗಾದ್ರೂ ಯಾರಾದ್ರು ಬಿಡಿಸಿ ಓಡಿದ್ರೆ ಅದು ಸ್ಫೋಟಕ ಆಗುತ್ತೆ. ಅದು ಬಾಂಬ್ ಇದ್ದಾಗೆ, ಎನಿ ಟೈಮ್ ಅದೇನು ಸ್ಫೋಟಕ ಆಗಿ ಅವರೇನು ಜೀವನ ಪರಿವರ್ತನೆ ಆಗುತ್ತೆ. ಹಾಗೇನೆ ಆ ಭಗವಂತನ ಬಗ್ಗೆ ನಾವೇನು ಚಿಂತನೆ ಮಾಡ್ತಾ ಇರ್ಬೇಕು, ಖಾಲಿ ಕೇಳುದಲ್ಲ. ಅದನ್ನು ದಿವಸದಲ್ಲಿ ನಾವು ಯಾವಾಗ್ಲೇನು ನೆನಪಿಸ್ಕೊಳ್ತಾ ಇರ್ಬೇಕು. ನಾವು ಬೇರೆ ಎಲ್ಲ ನೆನೆಸಿ ಏನು ಪ್ರಯೋಜನ ಇಲ್ಲ ನಮ್ಗೆ. ಯಾಕಂದ್ರೆ ಯಾವಾಗ ಪ್ರಯೋಜನ ಆಗುದಿಲ್ಲ, ನಾವು ಭಗವಂತನ ಜನ್ಮ ಕರ್ಮದಾಗ ಇದು ಹೇಳ್ತಾರೆ, ಜನ್ಮ ಕರ್ಮ ಚಾಮಿ ದಿವ್ಯಂ ಏವಂ ಏವೇತಿ ತತ್ವಾದೇ ಪುನಃ ಜನ್ಮ ನೀತಿ ಮಾಮಿತಿ ಸೋರ್ಜನ. ನಾವು ಭಗವಂತನ ಜನ್ಮ ಕರ್ಮದ ಬಗ್ಗೆ ಚಿಂತನೆ ಮಾಡಿದಾಗ ಮಾತ್ರ ಏನು ನಾವು ಈ ಭೌತಿಕ ಶರೀರದಿಂದ ವಿಮೋಚನೆ ಪಡ್ಲಿಕ್ಕೆ ಸಾಧ್ಯ. ಹಾಗೇನೆ ಭಾಗವತ ನಾವು ಕೇಳ್ತೇವೆ, ಆದ್ರೆ ನಾವು ಅದನ್ನೇನು ಏನ್ ಹೇಳಿದ್ರು ಅಂದ್ರೆ ಅದನ್ನು ಓದುದಾಗ್ಲಿ, ಅದನ್ನು ನಾವು ರಿಪೀಟ್ ಮಾಡೋದಾಗ್ಲಿ, ಇದರಿಂದ ನಮ್ಗೇನು ಪ್ರಯೋಜನ ಆಗುತ್ತೆ. ಅದಲ್ಲದೆ ಅನ್ಯ ವಿಷಯದ ಬಗ್ಗೆ ನಾವು ಏನು ಚರ್ಚೆ ಮಾಡಿದ್ರು, ಯಾರು ಅನ್ಯ ವಿಷಯ ಮಾತಾಡ್ಲಿಕ್ಕೆ ತುಂಬಾ ಜನ ಬಂದ್ರು, ಅಂತ್ಯಕಾಲದಲ್ಲಿ ಅವರು ಯಾರು ನಮ್ಮ ಜೊತೆ ಬರಲ್ಲ. ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರ ಮೇಲಿನ ಗುಳ್ಳೆ ನಿಜವಲ್ಲ. ಯಾರಿಗೆ ಯಾರಿಲ್ಲ, ಲಾಸ್ಟಿಗೆ ಯಾರು ಬೇಕು ನಮ್ಗೆ? ಯಾರು ಬೇಕು? ಭಗವಂತನೇ ಬೇಕು. ಹಾಗೆ ಭಗವಂತ ಬೇಕಾದ್ರೆ ನಾವು ಈಗ್ಲೇ ಅದಕ್ಕೇನು ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಹಾಗೆಲ್ಲದ ಹೇಳ್ತಾರೆ, ನಮ್ಗೆ ಯಾವುದೇ ಆದ ಭೌತಿಕ ಇಚ್ಛೆ ಇರ್ಲಿ, ಶುರುವಿನಲ್ಲಿ ಇರುತ್ತೆ. ಭಾಗವತಮದಲ್ಲಿ ಹೇಳ್ತಾರೆ, ಭಾಗವತಮದಲ್ಲಿ ಏನ್ ಹೇಳ್ತಾರೆ ಅಂದ್ರೆ 2ನೇ ಸ್ಕಂದ 3ನೇ ಅಧ್ಯಾಯ 10ನೇ ಶ್ಲೋಕದಲ್ಲಿ ಹೇಳ್ತಾರೆ, ಅಕಾಮ ಸರ್ವ ಕಾಮೇಶು ಮೋಕ್ಷ ಕಾಮ ಉದಾರತೆ ತೀವ್ರೇನ ಭಕ್ತಿ ಯೋಗ ಯಜಂತೆ ಪುರುಷಂ ಪರಂ. ಅಂದ್ರೆ ನಮ್ಗೆ ಎಲ್ಲಾ ರೀತಿಯಾದ ಕಾಮನೆ ಇರ್ಲಿ, ಅಕಾಮ ಕಾಮ ಇಲ್ಲದಿರ್ಲಿ, ಅಕಾಮ ಸರ್ವ ಕಾಮ ಮೋಕ್ಷದ ಕಾಮನೆ ಇರ್ಲಿ, ಎಲ್ಲವೂ ಇರ್ಲಿ, ಆದ್ರೆ ನಾವು ಯಾರ ಹತ್ರ ಇದರ ದೃಢವಾಗಿರ್ಬೇಕು? ಭಗವಂತನಲ್ಲಿ ದೃಢವಾಗಿದ್ರೆ ಕ್ರಮೇಣವಾಗಿ ನಾವೇನು ಶುದ್ಧ ಆಗ್ತೇವೆ. ಅಕಾಮ ಸರ್ವ ಕಾಮೇಶು ಮೋಕ್ಷ ಕಾಮ ಉದರ ತೀವ್ರೇನ ಭಕ್ತಿಯೋಗ. ನಾವು ಭಕ್ತಿಯೋಗದಲ್ಲಿ ಇನ್ನೂ ಜಾಸ್ತಿ ನಾವೇನು ತೀವ್ರವಾಗಿ ಹೋದ್ರೆ ನಾವೇನು ಎಲ್ಲ ಇದರಿಂದ ನಾವು ಮುಕ್ತರಾಗ್ತೇವೆ. ಹಾಗೇನೆ ಭಗವಂತನ ಧಾಮಕ್ಕೆ ತೆರಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ನಮ್ಮ ಒಂದು ದಿವಸ ಹೋಯ್ತಂತ ಅನ್ಕೊಳ್ಳಿ, ನಮ್ಗೆ ನಮ್ಮ ಸಾವಿಗೆ ಹತ್ತಿರ ಆಗ್ತಾ ಬರ್ತೇವೆ. ಹಾಗೆ ನಾವು ಪ್ರತಿದಿನ ನಾವೇನು ನಮ್ಮ ಆಧ್ಯಾತ್ಮಿಕ ಸಾಧನೆಯನ್ನು ನಾವು ಜಾಸ್ತಿ 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 ಮಾಡ್ತಾ ಹೋಗ್ಬೇಕು. ಹಾಗೇನು ನಾವು ಭಗವಂತನ ಇದಕ್ಕೆ ತೆರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ನಾವು ಇವತ್ತಿನ ಇದರಲ್ಲಿ ನೋಡಿದ ಶ್ಲೋಕದಲ್ಲಿ ಯಾರು ಭಾಗವತಮನ್ನು ಕೇಳ್ತಾರೆ ಹಾಗೆ ಇದು ಮಾಡ್ತಾರೆ, ಅವ್ರಿಗೇನು ಭಗವಂತನ ಇದಕ್ಕೇನು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ಹೇಳ್ತಾ ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ. ನೋಡಿ, ದುಂದುಕಾರಿ ಅಂತ ಅಷ್ಟು ಇದಾಗಿ ಹೋಗಿದ್ರು ಭಾಗವತಮಗೆ, ನಮಗೆ ಸಹ ಪ್ರಯೋಜನ ಸಿಗುತ್ತೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ಅದನ್ನು ಶ್ರದ್ಧೆಯಿಂದ ಕೇಳ್ಬೇಕು. ಶ್ರದ್ಧೆ ಇದ್ರೆ ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಓಕೆ, ಎಲ್ಲರೂ ಒಮ್ಮೆ ಜೋರಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಮಾಡುವ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ. ಮತ್ತೆ ಯಾರೆಲ್ಲ ಯಾತ್ರೆಗೆ ಹೋಗ್ಬೇಕು ಅವರೆಲ್ಲ ಅಂದ್ರೆ ಸ್ಟಾರ್ಟ್ ಆಗಿದೆ ಈಗ್ಲೇ. ನೀವು ನಿಮ್ ಇದರಲ್ಲಿ ಬುಕ್ಕಿಂಗ್ ಮಾಡ್ಬೋದು. ಇಲ್ಲ ಅಂದ್ರೆ ನಿಮ್ಗೆ ಆಗದಿದ್ರೆ ನೀವು ಹೇಳ್ಬೋದು, ನಾವು ಬುಕ್ಕಿಂಗ್ ಮಾಡ್ಬೋದು ಇಲ್ಲಿಂದ. ನೀವು ನಿಮ್ಮ ಹೆಸರನ್ನು ಕೊಟ್ರೆ ಆಯ್ತು, ನಿಮ್ಗೆ ಯಾರಿಗಾದ್ರೂ ಕೊಡ್ಬೇಕಂತ ಇದ್ರೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. ಹಾಗೇನೆ ಇವತ್ತಿನ ಕ್ಲಾಸ್ ಅನ್ನು ಇಲ್ಲಿ ಮುಕ್ತಾಯ ಮಾಡುವ. ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಹರೇ ಯು. ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದ. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಮತ್ತೆ ಧನ್ಯವಾದಗಳು. ಪ್ರಭು ಬರ್ತಾರೆ ಇನ್ನು. ಅವ್ರಂದ್ರೆ ಯಾತ್ರೆ ಇದರಲ್ಲಿ ಇದ್ರು, ಹಾಗೇನೆ ತುಂಬಾ ಕೆಲಸ ಇದರಲ್ಲಿ ಇದ್ರು. ಅವರು ಇನ್ನು ಬರ್ತಾರೆ. ಶಿವಾಸಂಗನ್ ಪ್ರಭು 1-2 ದಿವಸದಲ್ಲಿ ಬರ್ತಾರೆ. ಎಲ್ಲರಿಗೂ ಹರೇ ಕೃಷ್ಣ.